ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಅತಿಥಿ ಉಪನ್ಯಾಸಕರಿಗೆ ಸಂಕ್ರಾಂತಿಯ ಸಿಹಿ ಅಥವಾ ಸಿಹಿ ಸುದ್ದಿ ಅಂತ ಭಾರಿ ದೊಡ್ಡ ಮಟ್ಟದಲ್ಲೇ ಪ್ರಚಾರ, ಸುದ್ದಿ ಮಾಧ್ಯಮಗಳಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಜಾಹೀರಾತುಗಳು ಕಳೆದ 2 ದಿವಸಗಳ ಹಿಂದೆ ನೀವೆಲ್ಲ ನೋಡಿರ್ತೀರಿ. ಅಂದರೆ ರಾಜ್ಯದ ಅತಿಥಿ ಉಪನ್ಯಾಸಕರುಗಳು ತಮ್ಮ ಸೇವೆಯನ್ನು ಭದ್ರಗೊಳಿಸಿ ಮತ್ತು ನಮ್ಮ ವೇತನವನ್ನು ಪರಿಷ್ಕರಣೆ ಮಾಡಿ, ಬಹುಮುಖ್ಯವಾಗಿ ನಮ್ಮ ಸೇವೆಗೆ ಭದ್ರತೆ ಕೊಡಿ ಅನ್ನುವಂಥ ಒಂದು ಬೇಡಿಕೆ ಇಟ್ಟುಕೊಂಡು ಸರಿಸುಮಾರು 1 ತಿಂಗಳಿಂದ ತರಗತಿಯನ್ನು ಬಹಿಷ್ಕಾರ ಮಾಡಿ ಧರಣಿ ನಡೆಸಿದರು. ಈ ಧರಣಿಯ ಸಂದರ್ಭದಲ್ಲಿ ಸರ್ಕಾರ ಹೇಳಿತ್ತು, ಸಂಕ್ರಾಂತಿಯ ಸಮಯಕ್ಕೆ ನಿಮಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತ. ಸೊ ಆ ರೀತಿಯಾಗಿ ವೇತನವನ್ನು ಪರಿಷ್ಕರಣೆ ಮಾಡಿ ಘೋಷಣೆ ಕೂಡ ಮಾಡಿದರು. ಮರುದಿವಸ ಮಾಧ್ಯಮಗಳಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಜಾಹೀರಾತುಗಳನ್ನು ಕೂಡ ಸರ್ಕಾರ ನೀಡಿದೆ, ಸಿಹಿ ಸುದ್ದಿ ಅಂತ, ಉಪನ್ಯಾಸಕರಿಗೆ, ಅತಿಥಿ ಉಪನ್ಯಾಸಕರಿಗೆ ಸಿಹಿ ಸುದ್ದಿ ಅಂತ. ಆದರೆ ವಾಸ್ತವದಲ್ಲಿ ಈ ಸಿಹಿ ಸುದ್ದಿಯೇ ದೊಡ್ಡ ಮಟ್ಟದಲ್ಲಿ ಕಹಿಯಾಗಿದೆ ಅಂತ ಶಿಕ್ಷಕರ ನೋವು, ಮತ್ತು ಇದು ವಾಸ್ತವದ ನೋವು ಕೂಡ. ಏನಾಯಿತು, ಯಾಕೆ ಅದು ಸಿಹಿ ಸುದ್ದಿಯಲ್ಲ, ಏನಾಗುತ್ತೆ, ಸರ್ಕಾರ ಈಗ ಘೋಷಣೆ ಮಾಡುವ ಈ ಸಿಹಿ ಸುದ್ದಿಯ ಒಳಗಡೆ ಇರುವ ಸುತ್ತೋಲೆ ಜಾರಿಗೆ ಬಂದರೆ ಏನಾಗುತ್ತೆ, ಅತಿಥಿ ಉಪನ್ಯಾಸಕರುಗಳ ಕತೆ ಏನಾಗುತ್ತೆ, ಅವರ ವ್ಯತೆ ಏನಾಗುತ್ತೆ, ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಇಬ್ಬರು ಅತಿಥಿ ಉಪನ್ಯಾಸಕರಾಗಿರುವಂಥ ಧೀರಜ್ ಕುಮಾರ್ ಅವರು ಮತ್ತು ಹೇಮಚಂದ್ರ ಅವರು ನಮ್ಮ ಜೊತೆಗೆ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ನಾನು ಇಬ್ಬರನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಸರ್. ನಮಸ್ಕಾರ. ನಮಸ್ಕಾರ. ಧೀರಜ್ ಕುಮಾರ್ ಅವರು ಜಿಲ್ಲಾ ಅಧ್ಯಕ್ಷರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲೆ, ಧೀರಜ್ ಕುಮಾರ್ ಅವರು. ಹೇಮಚಂದ್ರ ಅವರು ಈ ಒಂದು ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರು, ವೈಸ್ ಪ್ರೆಸಿಡೆಂಟ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸಕರುಗಳ ಹಿತರಕ್ಷಣಾ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲೆ, ಈ ಒಂದು ಸಂಘಟನೆಯ ಪ್ರತಿನಿಧಿ ಮತ್ತು ಅದರ ಉಪಾಧ್ಯಕ್ಷರು. ಧೀರಜ್ ಕುಮಾರ್ ಅವರು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಹೇಮಚಂದ್ರ ಅವರು ಉಪಾಧ್ಯಕ್ಷರು. ಇನ್ನೊಂದಷ್ಟು ಅತಿಥಿ ಉಪನ್ಯಾಸಕರುಗಳು ನಮಗೆ ಜಿಲ್ಲೆಯಿಂದ, ಕರಾವಳಿ ಜಿಲ್ಲೆಯಿಂದ, ಬೇರೆ ಬೇರೆ ಕಡೆಯಿಂದ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕೂಡ ಇದ್ದಾರೆ. ಈಗಾಗಲೇ ಈ ಘೋಷಣೆ, ನಾನು ಆರಂಭದಲ್ಲಿ ಹೇಳಿದಾಗೆ ಸಿಹಿ ಸುದ್ದಿ ಅಂತ, ಸಂಕ್ರಾಂತಿಯ ಸಿಹಿ ಸುದ್ದಿ ಅಂತ, ಸಿಹಿ ಸುದ್ದಿಯ ಘೋಷಣೆ ಹೊರಟ ತಕ್ಷಣವೇ ಇಡೀ ರಾಜ್ಯವ್ಯಾಪಿಯಾಗಿ ಈ ಅತಿಥಿ ಉಪನ್ಯಾಸಕರುಗಳ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳಿದ್ದಾವೆ, ಅವೆಲ್ಲರೂ ಈ ಆದೇಶವನ್ನು ಕಹಿ ಸುದ್ದಿ ಅಂತಲೇ ಹೇಳಿದ್ದಾರೆ. ಎಲ್ಲ ಸಂಘಟನೆಯವರು ಕೂಡ ಭಾರಿ ಒಗ್ಗಟ್ಟಿನಲ್ಲಿ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ. ಕಳೆದ 1 ತಿಂಗಳಿಂದ ಇವತ್ತಿಗೆ 38ನೇ ದಿವಸ ಆಯಿತು. ಇವತ್ತಿಗೆ ಕೂಡ ಉಪನ್ಯಾಸಕರುಗಳು ಹೋರಾಟದಿಂದ ಹಿಂದೆ ಸರಿದಿಲ್ಲ. ಅವರ ನೋವು, ಅಳಲು ಏನು, ನಮಗೆ ಕೇಳಿದ ಪ್ರಮುಖ ಬೇಡಿಕೆ ಏನಿತ್ತು ಅದನ್ನು ನೀವು ಈಡೇರಿಸಿಲ್ಲ ಒಂದು, ಮತ್ತು ಆಯ್ತು ನಿಮ್ಮ ಇವತ್ತಿನ ಸಿಹಿ ಸುದ್ದಿಯ ಸುತ್ತೋಲೆಯನ್ನೇ ನೋಡುವ, ಅದರಲ್ಲಿ ಅರ್ಧದಷ್ಟು ಉಪನ್ಯಾಸಕರುಗಳು ಬೀದಿಗೆ ಬೀಳ್ತಾರೆ. ಎಸ್ ಸರ್, ಯಾಕೆ ಸಿಹಿ ಸುದ್ದಿಯಲ್ಲ ಧೀರಜ್ ಕುಮಾರ್ ಅವರೇ? ಆ್ಯಕ್ಚುಲಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟದ್ದು, ವಿನಂತಿ ಮಾಡಿದ್ದು, ಬೇಡಿಕೆ ಇಟ್ಟದ್ದು ಸೇವಾ ಭದ್ರತೆ ಕೊಡಿ ಅಂತ. ರಾಜ್ಯದ 14,500 ಎಲ್ಲ ಅತಿಥಿ ಉಪನ್ಯಾಸಕರಿಗೂ ಕೂಡ ಸೇವಾ ಭದ್ರತೆ ಕೊಡಿ ಅಂತ. 14,500 ಅತಿಥಿ ಉಪನ್ಯಾಸಕರುಗಳು ಇದ್ರು. ಅದರಲ್ಲಿ ಸೇವಾ ಭದ್ರತೆ ಅಂತ ಹೇಳಿದ್ರೆ ಯಾವ ಫಾರ್ಮುಲಾದಲ್ಲಿ ನೀವು ಕೇಳಿದ್ರೆ, ಯಾವ ರೀತಿಯಲ್ಲಿ, ಯಾವ ಮಾದರಿಯಲ್ಲಿ, ಅಥವಾ ಯಾವುದಾದ್ರೂ ಒಂದು ನಿದರ್ಶನ ಕೊಟ್ಟು ನೋಡಿ ಇಂಥ ವರ್ಗದವರನ್ನು ನೀವು ಈಗ ಆಲ್ರೆಡಿ ಈ ರೀತಿಯಾಗಿ ಸೇವಾ ಭದ್ರತೆ ಒಳಗಡೆ ಸೇರಿಸಿಕೊಂಡಿದ್ದೀರಿ, ಯಾವ ರೀತಿಯಲ್ಲಿ ನೀವು ಕೇಳಿದ್ರಿ ಸರ್? ನಮ್ಮ ಭದ್ರತೆಯ ನಿಟ್ಟಿನಲ್ಲಿ ನಾವು ಕೇಳಿರುವಂಥದ್ದು, ನಮಗೆ 60 ವರ್ಷಗಳ ಕಾಲ, ಅಂದರೆ ನಮಗೆ ನಿವೃತ್ತಿ ಅಂದರೆ 60 ವರ್ಷದವರೆಗೆ ನಮಗೆ ಕೆಲಸ, ಜಾಬ್ ಇರಬೇಕು, ಗ್ಯಾರಂಟಿ ಕೊಡಬೇಕು. ಇನ್ನೊಂದು 12 ತಿಂಗಳು ನಮಗೆ ವೇತನ ಕೊಡಬೇಕು ಅನ್ನುವಂಥದ್ದು. ಇವಾಗ ಏನ್ ನಡೀತಾ ಉಂಟು? ಈಗ ಪ್ರಸ್ತುತ ಏನಾಗಿದೆ ಅಂದರೆ, ಒಂಥರ ಇದು ಗ್ಲಾಸ್ ಒಳಗಿನ ಬದುಕು. ಕಲ್ಲು ಈಗ ಬೀಳ್ಬೋದು, ಮತ್ತೆ ಬೀಳ್ಬೋದು, ಆಮೇಲೆ ಬೀಳ್ಬೋದು, ನಾಳೆ ಬೀಳ್ಬೋದು, ಅಥವಾ ಮುಂದೆ ಯಾವಾಗಾದ್ರೂ ಒಂದು ಬೀಳ್ಬೋದು ಅಂತ ಗ್ಯಾರಂಟಿ ಎಲ್ಲ ಉಪನ್ಯಾಸಕರಿಗೆ ಅನ್ನುವಂಥ ಪರಿಸ್ಥಿತಿ. ಅಲ್ಲಿ ಆಯ್ಕೆ ಮಾಡೋರು ಮನಸ್ಸಾಗಿ ಆಯ್ಕೆ ಮಾಡಿದ್ರೆ ಆಯ್ತಿಲ್ಲ ಅಂದ್ರೆ ಇಲ್ಲ. ಹೌದು. ಅದಕ್ಕೋಸ್ಕರ ನಾವು ಸರ್ಕಾರದ ಮುಂದೆ ಮೊದಲು ಒಂದು 10-15 ವರ್ಷದಿಂದ ಪ್ರತಿಭಟನೆಗಳು, ಮನವಿ ಕೊಡುವುದು, ಎಲ್ಲ ರೀತಿಯ ಸರ್ಕಾರ ಬಂದಾಯಿತು. ಮತ್ತೆ ಇನ್ನೊಂದು ರೌಂಡಲ್ಲಿ ಮತ್ತೆ ಅದೇ ಸರ್ಕಾರಗಳು ಬರ್ತಾ ಇದೆ. ನಾವು ಪ್ರತಿ ಸರ್ಕಾರವನ್ನು ವಿನಂತಿಸಿದ್ದೇವೆ, ಮನವಿ ಕೊಟ್ಟಿದ್ದೇವೆ, ಅವರನ್ನು ಬೇಡಿ ಪ್ರತಿಭಟನೆ ಆಗಿದೆ, ಎಲ್ಲ ಆಗಿದೆ. ಪ್ರತಿ ಬಾರಿಯೂ ಅದೇ, 1 ವಾರದ ನಂತರ ಸ್ಟ್ರೈಕ್ ಮುಗಿಸಿ ನಾವು ಹೋದಾಗ ನಿಮಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತ ಕಳಿಸ್ತಾ ಇದ್ರು. ಇದನ್ನು ಕೇಳಿ ಮಂಗಗಳಾಗಿ ನಾವು ಬಂದದ್ದು ಉಂಟು. ಅಂದರೆ ಅವ್ರು ಏನೋ ಒಂದು ಮಾಡ್ತಾರೆ ನಮಗೆ ಮುಂದಿನ ದಿನಗಳೇ ಅಂತ.
ಅದನ್ನೇ ಈ ಸರಿ ಆಗ್ಬಾರ್ದು. ಈ ಬಾರಿಯ ಪ್ರತಿಭಟನೆಯಲ್ಲಿ ನಾವು ಏನಾದ್ರೂ ಒಂದು ಮಾಡಿಲ್ಲ ಮಾಡಿ, ಸೊ ಏನಾದ್ರೂ ಮಾಡಿಯೇ ತೀರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪ್ರತಿಭಟನೆಗೆ ಇಳಿದದ್ದು. ಡಿಸೆಂಬರ್ 10ರಿಂದ ಪ್ರತಿಭಟನೆಗಳು ಮತ್ತೆ ತರಗತಿ ಬಹಿಷ್ಕಾರ ಸ್ಟಾರ್ಟ್ ಆಗಿದೆ. 10ರಿಂದ ಇಲ್ಲಿವರೆಗೆ ಯಾರು ತರಗತಿ ತಗೊಳ್ತಾ ಇಲ್ಲ, ಬೈಕಾಟ್ ಮಾಡಿದ್ದೇವೆ. ಅದರ ನಂತರ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಅವರವರ ಜಿಲ್ಲಾ ಇದಕ್ಕೆ ವ್ಯಾಪ್ತಿಗೆ ಒಳಪಟ್ಟು ಹಾಗೂ ರಾಜ್ಯಗಳಲ್ಲಿ ಎಲ್ಲ ಮನವಿ. ಈಗ ಧೀರಜ್ ಅವರೇ ಒಂದನೇದಾಗಿ ನೀವು ಸೇವಾ ಭದ್ರತೆಯನ್ನು ಕೇಳಿರುವಂತ ಅದನ್ನು ಕೊಟ್ಟಿಲ್ಲ ಅಂತ. ಸೊ ಹಾಗಾಗಿ ನಿಮ್ಮ ಏನು ಈ ಒಂದು ಪ್ರತಿಭಟನೆ ಅಥವಾ ನೀವೇನು ಈ ಮುಷ್ಕರ ಈಗ ನಡೆಸ್ತಾ ಇದ್ದೀರಿ, ತರಗತಿ ಬಹಿಷ್ಕಾರ ಮಾಡಿ, ಅದು ಮುಂದುವರಿಯುತ್ತೆ ಅಂತ ಮುಂದುವರಿಯುತ್ತೆ. ಅದು ನಮ್ಮ ಉದ್ದೇಶನೇ ಬೇರೆ, ನಾವು ಕೇಳಿದ್ದೇ ಬೇರೆ, ಸರ್ಕಾರ ಕೊಟ್ಟದ್ದೇ ಬೇರೆ. ನಾವು ಕೇಳಿದ್ದೇ ಬೇರೆ, ಸರ್ಕಾರ ಕೊಟ್ಟದ್ದೇ ಬೇರೆ. ಎಸ್, ನಮ್ಮ ಜೊತೆಗೆ ಪುತ್ತೂರಿನಿಂದ ಪದ್ಮಜ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್, ನಮಸ್ಕಾರ. ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ಸಿಹಿ ಸುದ್ದಿ ಅಂತ ಹೇಳಿ ಕಹಿ ಸುದ್ದಿ ಕೊಟ್ಟಿದ್ದಾರೆ. ನಾನು 2-3 ಅಂಶಗಳನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ ಸರ್. ಖಂಡಿತ ಮೇಡಮ್, ಹೇಳಿ ಮೇಡಮ್. ಅಂದ್ರೆ ಈಗ ಒಂದು 42ರಿಂದ ಒಂದು 52 ವರ್ಷ ಆದವರು, ಅವರಿಗೆ ಡಿಗ್ರಿ ಮಾಡುವಾಗ PG ಮಾಡುವಾಗ ಅಂಕಗಳು ಇರ್ಲಿಲ್ಲ, ಅವರ ಲೆಕ್ಚರರ್ಸ್ಗಳು ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ಅವರು ಪಾಠ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಅರ್ಥವೋ, ಅಥವಾ ಅವರೊಂದು 10-12 ವರ್ಷ ಎಲ್ಲ ಈಗ ಟೀಚ್ ಮಾಡಿದ್ದಾರೆ, ಅವ್ರು ಇನ್ನು ಎಲ್ಲಿಗೆ ಹೋಗಬಹುದು? 10-12 ವರ್ಷ ಪಾಠ ಮಾಡಿದ್ದಾರೆ, ಇಷ್ಟು ಸಮಯ. ಹೌದು. ಈಗ ನಾನು ನನ್ನನ್ನೇ ಹೇಳ್ತೇನೆ. ಹೌದು, B.Ed ಆಗಿದೆ, UGC ಆಗಿದೆ, 10 ವರ್ಷ ದಾಟಿದೆ, 11ನೇ ವರ್ಷ. ಹಾಗೆಂತ ಹೇಳಿ PUCಗೂ ನಾನು ಟೀಚ್ ಮಾಡ್ತಾ ಇದ್ದೆ. ಟೋಟಲ್ ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್. ಈಗ UGC ಆದವರಿಗೆಲ್ಲ ನಮ್ದು ಏನೋ 32,000 ರೂಪಾಯಿ ವೇತನ ಅಂತ ಮೊನ್ನೆ ಎಲ್ಲ ಜಾಹೀರಾತಲ್ಲಿ ಬಂತಲ್ಲ, ಕೊಟ್ರಲ್ವಾ? ಅಲ್ಲ ಸರ್, ಅದು ಮೊದಲು ಕೊಡ್ತಿದ್ದ ಸಂಬಳವೂ ಅಷ್ಟೇ ಇತ್ತಲ್ಲ. ನಮಗೆ 8 ಪೀರಿಯಡ್ಗೆ ಕೂಡ ಅವರು 13,000 ಅಂತ ಹೇಳಿದ್ರೆ 26,000. ಅದು ಈಗಲೇ 26,000 ಅಂತ ಹೇಳಿದ್ರೆ, ಈಗ ಅವರು UGC ನಾನ್ UGC ಎಕ್ಸ್ಪೀರಿಯನ್ಸ್ ಇಲ್ಲದವರು ಅಂತ ಹೇಳಿ 4 ಪಾರ್ಟ್ ಮಾಡಿದ್ದಾರೆ. ಈ ಮೊದಲು ಆ ಪಾರ್ಟ್ಗಳು ಇರ್ಲಿಲ್ಲ ಸರ್. ಈಗ 1 ವರ್ಷ ಆದವರು UGC ಪಾಸ್ ಆಗಿದ್ರೆ ಅವರಿಗೆ 13,000. 15 ವರ್ಷ ಆದವರಿಗೂ ಕೂಡ 13,000. ಹಾಗಾದ್ರೆ 15 ವರ್ಷ ನಾವು ಪಾಠ ಮಾಡಿದ್ದಕ್ಕೆ ಬೆಲೆ ಇರ್ಲಿಲ್ವಾ ಅಂತ ಕೇಳುವಂತದ್ದು. ಹೌದು, ನಿಮ್ಮ ಸೇವೆ ಅನುಭವ. ಹೌದು. ಅಲ್ಲ, ನಾನು ಮತ್ತೊಂದು ಮಾತು ಹೇಳ್ತೇನೆ. ಹೇಳಿ ಮೇಡಮ್. ನಾವು ಕಳೆದ ಸಲ ಹಾಗೆ ಎಕ್ಸಾಮ್ ಡ್ಯೂಟಿ ಮಾಡುವಾಗ ಅದನ್ನು ಬಾಯ್ಕಾಟ್ ಮಾಡಿದ್ದೇವೆ, 100 ರೂಪಾಯಿ ಕೊಡುದು ಅಂತ ಹೇಳಿ. ಅದಕ್ಕೆ ನಮಗೆ ವ್ಯಾಲ್ಯೂಷನ್ಗೆ ಅವಕಾಶ ಕೊಡ್ಲಿಲ್ಲ ಅವರು ಕೊನೆಗೆ. ಅಲ್ಲಿ ಒಂದು 10,000 ಸಿಗ್ತದೆ ಅಂತ ಹೇಳಿ ವ್ಯಾಲ್ಯೂಷನ್ಗೆ ನಾವು ಹೋಗ್ತಿದ್ದೆವು. ಆದ್ರೆ ಯಾರು ಎಕ್ಸಾಮ್ ಡ್ಯೂಟಿ ಮಾಡಿಲ್ವೋ ಅವರೆಲ್ಲ ಮನೆಗೆ ಹೋಗ್ಬೇಕು ಅಂತ ವಾಪಸ್ ಕಳಿಸಿದ್ರು. ಕೊಡುದೇ 13,000, 11,000. ನೀವು ಎಕ್ಸಾಮ್ ಡ್ಯೂಟಿಯಲ್ಲಿ ಅಲ್ಲಿ ನೀವು ಕಡಿಮೆ ಪಾವತಿ ಮಾಡ್ತಾ ಇದ್ದೀರಿ ಅಂತ. ಹೌದು, 100 ರೂಪಾಯಿ ಪಾವತಿ ಕೊಡುದು. ಈಗ ಉಳಿದ CET ಡ್ಯೂಟಿಗೆಲ್ಲ ಹೋಲಿಸಿದ್ರೆ 500-600 ಕೊಡ್ತಾರೆ. ಈಗ ನಾವು ಒಂದು ಮೆಡಿಕಲ್ PUC ಆಗಿ ಮೆಡಿಕಲ್ ಮಕ್ಕಳಿಗೆ, ಇಂಜಿನಿಯರಿಂಗ್ ಮಕ್ಕಳಿಗೆ CET ಡ್ಯೂಟಿಗೆ ಹೋಲಿಸಿದ್ರೆ ಅಲ್ಲಿ 500-600 ಕೊಡ್ತಾರೆ ಒಂದು ಡ್ಯೂಟಿಗೆ. 1,000 ತನಕ 1,000ದವರೆಗೂ ಸಿಗ್ತದೆ. ಹೌದು, ಇಲ್ಲಿ ನಮಗೆ ಒಂದು ನಿಮಿಷ ಲೈನಲ್ಲಿರಿ. ಈಗ ನಾವು ಯಾವುದೇ ಕಾಂಪಿಟೇಟಿವ್ FDA SDA ಎಕ್ಸಾಮ್ಸ್ ಯಾವ್ದಿದ್ರು, ಅಥವಾ KPSC ಯಾವುದೇ ಎಕ್ಸಾಮ್ ಇದ್ರು ಕೂಡ, ಅಥವಾ KSET NET ಇಂತ ಎಕ್ಸಾಮ್ ಡ್ಯೂಟಿ ಮಾಡಿದ್ರು 1,000, 1,500 ಅಲ್ಲಿವರೆಗೆ ಸಿಗ್ತದೆ ನಮ್ಗೆ. ಅದೇ ಈಗ ನಾವು ಸೆಮಿಸ್ಟರ್ ಯೂನಿವರ್ಸಿಟಿ ಸೆಮಿಸ್ಟರ್ ಡ್ಯೂಟಿ ಮಾಡಿದ್ರೆ, ಮಂಗಳೂರು ಯೂನಿವರ್ಸಿಟಿ ಮಾಡಿದ್ರೆ ಒಂದು ಸೆಮಿಸ್ಟರ್ಗೆ 3 ಗಂಟೆಗೆ 100 ರೂಪಾಯಿ ಇಷ್ಟೇ. ಬಂಧುವಾದ ಖರ್ಚು ಕೂಡ ಆಗ್ಲಿಲ್ಲ ಮೇಡಮ್. ಈಗ ಮಂಗಳೂರಿಗೆ ನಾವು ಅದಕ್ಕೆ ಹಾಗೆ ಮಾಡಿದಕ್ಕೆ ನಮಗೆ ಕಮಿಷನರ್ ಕೊನೆಗೆ ಉಳಿದವರು ನಮ್ಮ ಚೇರ್ಮನ್ ಗಳೆಲ್ಲ ಹೇಳಿ, ಹಾಗೆಂತೇಳಿ ನನ್ನ ಚೇರ್ಮನ್ ಒಳ್ಳೆದಿದ್ರು, ಎಲ್ಲರೂ ಹಾಗೆ ಎಲ್ಲರೂ ಒಳ್ಳೆಯವರು ಇರ್ತಾರೆ ಅಂತ ಹೇಗೆ ನಿರೀಕ್ಷೆ ಮಾಡೋದು? ಅವರು ಸ್ಟ್ರೈಕ್ ಮಾಡಿದ್ದಾರೆ, ನೆಕ್ಸ್ಟ್ ಇಯರ್ ಅವರನ್ನು ಕರಿಬೇಡಿ ಅಂತ ಹೇಳ್ತಾರೆ. ಅಲ್ಲ, ಹೌದು ಸರ್. ಅಂದ್ರೆ ಉಳಿದ ಸಬ್ಜೆಕ್ಟ್ ಇಂದಾಗಿ ನಮ್ಮನ್ನು ಹೊರಗೆ ಕಳಿಸಿದ್ರು ಕೊನೆಗೆ ಒಂದು 4 ದಿವಸ. ಅಂದ್ರೆ ನಮಗೆ ಫಸ್ಟ್ ಸ್ಟಾರ್ಟ್ ಆಗಿತ್ತು, ಹಾಗೆ ಒಂದು 6 ದಿವಸ ಆಗ್ಬೇಕಿದ್ರೆ ಕೊನೆಯ ಲಾಸ್ಟ್ ಡೇ ನೀವು ಹೋಗಿ ಅಂತ. ಉಳಿದವರಿಗೆಲ್ಲ ಫಸ್ಟ್ ಡೇ ಇಂದ ಅವಕಾಶ ಕೊಡ್ಲಿಲ್ಲ. ಅಂದ್ರೆ ನಾವು ಹೇಳುದು, ನಮಗೆ ಸಂಸಾರ ಸಂಬಂಧ ನೋವು ನಲಿವು ಎಲ್ಲ ಇರುವಾಗ ನಾವು ಓದಿದ್ದೇ ತಪ್ಪು ಅಂತ ಕೇಳುವ ಅಲ್ಲಿ ತನಕ ಆಗ್ತದೆ. ಖಂಡಿತ. ಅಥವಾ ಇವತ್ತು NEP ಜಾರಿಗೆ ತಂದು ಆ ಮಕ್ಕಳು ನಾಳೆ ದಿವಸ ಆದ್ರೂ ಏನು ಮಾಡುದು ಅಂತ ನಾನು ಕೇಳುದು. ನಾವು ಸಂಭ್ರಮದಲ್ಲಿ ಹೇಳಿಕೊಳ್ತೇವೆ ಅಲ್ವಾ ಮೇಡಮ್, NEP ಜಾರಿಯಲ್ಲಿ ಮಾಡಿದೆವು, ನಾವು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ಅಂತ. ಅಲ್ಲ ಸರ್, ಪೇಪರ್ ನೋಡಿ ಇವತ್ತು ಬೆಳಿಗ್ಗೆ ಹೇಳಿದ್ರು 32,000 ಆದ್ರೆ ಧಾರಾಳ ಸಾಕಲ್ಲ ಅಂತ. ಹೌದು. ಈಗ ನಮ್ಮಲ್ಲಿ ನನ್ನ ಲೆಕ್ಚರರ್ಸ್ ಕೆಲವರು ಇದ್ದಾರೆ, ಅವರೆಲ್ಲ ಒಂದು 50-56 ಆದವ್ರು ಇನ್ನು ಎಲ್ಲಿಗೆ ಹೋಗ್ಬೋದು? ಈಗ ಹಾಗಾದ್ರೆ ಈಗ 32 ಆಯ್ತು, ಘೋಷಣೆ ಎಲ್ಲ ಮಾಡಿತ್ತು, ನೀವು ಹೇಳುವಂತದ್ದು ಶಿಕ್ಷಕರಿಗೆ ಸಿಗುದಿಲ್ಲ ಅಂತ ಹೇಳುದಾ? ಎಂತ ಸರ್? ಈಗ ಪತ್ರಿಕೆಯಲ್ಲಿ ಎಲ್ಲ ಜಾಹೀರಾತು ಕೊಟ್ಟಿದ್ದಾರೆ ಹೌದು ಸರ್ಕಾರದವರು, 32,000 ಮಾಡಿದೆವು, ವೇತನ ಪರಿಷ್ಕರಣೆ ಮಾಡಿದೆವು ಅಂತ. ಈಗ ನಾನು ಕೇಳೋದು, ಆ 32,000 ರೂಪಾಯಿ
ಶಿಕ್ಷಕರ ಅತಿಥಿ ಉಪನ್ಯಾಸಕರುಗಳಿಗೆ ಸಿಗುವುದಿಲ್ಲವೋ ಅಂತ ಇನ್ನು ಮುಂದಕ್ಕೆ ಅವರಿಗೆ ಗೊತ್ತಿಲ್ಲ ಸರ್. ಅದು ಸಿಗುತ್ತೆ ಸರ್. ಈಗ ಸರ್ಕಾರ ಏನು 4 ಸ್ಲ್ಯಾಬ್ಗಳಲ್ಲಿ ಏನು ವೇತನದ ಹೆಚ್ಚಳ ಅಂತ ಒಂದು ಏನೋ ಟೈಟಲ್ ಕೊಟ್ಟು ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಾಗತಾರ್ಹ ಅಂತ ಹೇಳ್ತೇವೆ. ಅದು ಪಾಲಿಸಿ ಚೆನ್ನಾಗಿದೆ. ಅಂದ್ರೆ 11,000 13,000ದ ಬದಲು 32, 30, 28, 26 ಒಳ್ಳೆ ನಿರ್ಧಾರ. ಆದ್ರೆ ಅದೇ ವರ್ಕ್ ಲೋಡ್ಗೆ ಅವರು ಕೊಟ್ಟದಲ್ಲ. ಅಂದ್ರೆ ನೀವು 8 ಗಂಟೆ ಕೆಲಸ ಮಾಡುವವನಿಗೆ ಅದನ್ನೇ ಅದೇ ಕೆಲಸ ಕೇಳೋದು. ಹೌದು ಹೌದು ಹೌದು. ಅಂದ್ರೆ 15 ಪೀರಿಯಡ್ ಅಂತ ಕೊಟ್ಟಿದ್ದಾರೆ ಸರ್, ಅದು ಯಾರಿಗೂ ಗೊತ್ತಿಲ್ಲ. ಪೇಪರ್ ನೋಡುವವರಿಗೆ ಗೆಸ್ಟ್ ಫ್ಯಾಕಲ್ಟಿಗೆ ಇಷ್ಟು ಸಂಬಳ ಅಂತ ಹೇಳುವಾಗ ಅದನ್ನೇ ಹೈಲೈಟ್ ಮಾಡ್ತಾರೆ ವಿನಃ ಅಲ್ಲಿ ವರ್ಕ್ ಲೋಡ್ ಎಷ್ಟಾಗಿದೆ ಅಂತ ಅದು ಯಾರಿಗೂ ಗೊತ್ತಿಲ್ಲ. ಆಯ್ತು, ಈಗ ಅಷ್ಟು ವರ್ಕ್ ಲೋಡ್ ಸಿಗುದಿಲ್ವಾ ಒಬ್ಬ ಶಿಕ್ಷಕನಿಗೆ? ಸಿಗುದು ಕಷ್ಟ ಸರ್. ಈಗ ನಮ್ಮಲ್ಲಿ ಒಂದು 20 ಜನ ಇದ್ರೆ 10 ಜನ ಮನೆಗೆ ಹೋಗ್ಬೇಕಲ್ಲ ಸರ್. ಹೌದು ಹೌದು. 10 ಜನ 40 ಜನ ಇದ್ದ ಕಾಲೇಜಲ್ಲಿ 20 ಜನ ಉಳಿಯುದು. ಇಬ್ಬರ ಕೆಲಸ ಒಬ್ಬ ಮಾಡ್ಬೇಕು. ಈಗಿನ ಪಾಲಿಸಿ ಪ್ರಕಾರ ಇಬ್ಬರ ಕೆಲಸ ಒಬ್ಬ ಮಾಡ್ಬೇಕು, ಇಬ್ಬರ ಸಂಬಳ ಒಬ್ಬ ತಗೊಳ್ಬೇಕು. ಇಬ್ಬರ ಸಂಬಳವನ್ನು ಒಬ್ಬ ತಗೊಳ್ಬೇಕು, ಅಂದ್ರೆ ಒಬ್ಬ ಮನೆಗೆ ಹೋಗಬೇಕು. ಅದು ಅಲ್ಲದೆ ಈಗ ಮಾತಾಡ್ತೇನೆ ಸರ್ ನಾನು. ಹೇಳಿ. ಅಲ್ಲ, ಈಗ ಒಂದು ಫ್ರೆಶ್ ಆಗಿ 1 ವರ್ಷ 2 ವರ್ಷ ಆದವರು ಎಲಿಜಿಬಿಲಿಟಿ ಇರ್ತಾರೆ UGC ಪಾಸ್ ಆಗಿ. ಹೌದು. ಅದೇ ಸಬ್ಜೆಕ್ಟ್ ಗೆ ಒಂದು 8 ವರ್ಷ ಎಕ್ಸ್ಪೀರಿಯನ್ಸ್ ಆದವರು ಸೀನಿಯರಿಟಿಗೆ ಬರುದಿಲ್ಲ, ಅವರ PG ಮಾರ್ಕ್ಸ್ ಕಮ್ಮಿ ಇರ್ತದೆ. ಅವ್ರು 8 ವರ್ಷ ಅಥವಾ 10 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೂ ಪ್ರಯೋಜನ ಏನು ಸರ್? ಅಲ್ಲಿ ಮಾರ್ಕ್ಸ್ ನಮ್ದು ಕೌಂಟ್ ಆಗ್ತದಲ್ಲ. ನಾನ್ ಹೇಳುದು ಎಷ್ಟೋ ಸಲ ಈಗ ಇಂಗ್ಲಿಷ್ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ 55% ಮಾರ್ಕ್ ಇಲ್ಲದವರು ಇಷ್ಟು ವರ್ಷ ಪಾಠ ಮಾಡಿದ್ದು ಆಗಿದೆ. ನಿಜ. ಆದ್ರೆ ಈಗ ಯಾಕೆ ಆಗುದಿಲ್ಲ? ನಾವೆಲ್ಲ 5 ವರ್ಷ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಿ ಮೆರಿಟ್ ಅಲ್ಲೇ ಬಂದಿರುವವರು. ಸರಿ 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 ಸರಿ. ಹಾಗೆ ಹೇಳುದು ಸರ್ಕಾರಕ್ಕೆ ಇನ್ನಾದ್ರೂ ನಾನು ಹೇಳ್ತೇನೆ ನನ್ನ ಮಕ್ಕಳಿಗೆ, ನಾವು ಜೀವಂತ ಇದ್ದು ಭಿಕ್ಷೆ ಬೇಡಿದ್ರೆ ಯಾರು ಕೊಡುದಿಲ್ಲ, ಸತ್ತ ಹೊತ್ತು ಹೇಳ್ತೇವೆ ನಾವು. ಅವನ ಸಮಸ್ಯೆ ಹೇಳ್ಕೊಳ್ತಿದ್ರೆ ನಾನು ಉಪಕಾರ ಮಾಡ್ತಿದ್ದೆ ಅಂತ. ಆದ್ರೆ ಉಪಕಾರ ತುಂಬಾ ಜನ ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ ಅದು ಸತ್ತ ನಂತರ ಹೇಳ್ತಾರೆ. ನಮ್ಮ ಹತ್ರ ಹೇಳಿದ್ರೆ ನಾವೆಲ್ಲ ಸರಿ ಮಾಡ್ತಾ ಇದ್ದೇವೆ ಅಂತ. ಸರಿ ಮಾಡ್ತಿದ್ದೆವು, 1 ರೂಪಾಯಿ ಆದ್ರೂ ಕೊಡ್ತಿದ್ದೆವು ಅಂತ. ಅದೇ ಜೀವಂತ ಇಷ್ಟು ನಾವು ರಾಜಾರೋಷವಾಗಿ ಭಿಕ್ಷೆ ಕೇಳಿದ್ರು ಸರ್ಕಾರ ಬದುಕ್ಲಿಕ್ಕೆ ನಮಗೊಂದು ಅವಕಾಶ ಕೊಡಿ ಕೇಳಿದ್ರು ಅರ್ಥ ಆಗುದಿಲ್ಲಲ್ಲ ಅಂತ. ನಾನ್ 2008ರಿಂದ ಸಾಧಾರಣ ಮಾನ್ಯ ಸಚಿವೆಯವರು ಶೋಭಾ ಕರಂದ್ಲಾಜೆ ಅವರ ಜೊತೆಗೆ ಮನವಿ ಕೊಟ್ಟು ಅಲ್ಲಿಂದ ಶುರುವಾಗಿದೆ ನಮ್ಮ ಹೋರಾಟ. ಫ್ರೀಡಂ ಪಾರ್ಕ್ ಅಲ್ಲಿ ಒಂದು 3 ಸಲ ಹೋಗಿ ಬ್ಯಾರಿಕೇಡ್ ಅಡ್ಡ ಇಟ್ಟು ಒಂದು 6, 7, 10 KSRTC ಬಸ್ ಅಲ್ಲಿ ನಮ್ಮನ್ನೆಲ್ಲ ತುಂಬಿಸಿಕೊಂಡು ಆಡುಗೋಡಿ ಜೈಲಿಗೆಲ್ಲ ಹೋಗಿ, ಆದ್ರೂ ಆಸೆಯಿಂದ ಆವಾಗ್ಲೂ ಒಂದು 7-8 ಸಾವಿರ ಜನ ಸೇರಿದ್ದೇವೆ ನಾವಲ್ಲಿ. ಶಿಕ್ಷಕರನ್ನು ಕೊಂಡೋಗಿ ಜೈಲಿಗೆ ಇಟ್ಟರು. ಹೌದು, ಹಾಗಿದ್ರು ಕೂಡ ಮತ್ತು ಏನೋ ಒಂದು ಆದೀತು ಎನ್ನುವಂತ ಒಂದು ಆಸೆ. ಖಂಡಿತ ಖಂಡಿತ. ನೀವು ನಿಮ್ಮ ಏನು ರೈಟ್ ಅನ್ನು ಕ್ಲೈಮ್ ಮಾಡಿದ್ರಿ ಅಷ್ಟೇ, ಹಕ್ಕನ್ನುಗಳ ಕೇಳಿದ್ದೀರಿ. ಈಗ ಅಲ್ಲಿ ತರಗತಿಯಲ್ಲಿ ಕೂತ್ಕೊಂಡು ತುಂಬಾ ಏನು ಖುಷಿಯಿಂದ ಲವಲವಿಕೆಯಿಂದ ಒಬ್ಬ ಟೀಚರ್, ಒಬ್ಬ ಮೇಷ್ಟ್ರು ಪಾಠ ಮಾಡ್ಬೇಕಂತ ಹೇಳಿದ್ರೆ ಅವನಿಗೆ ಕೂಡ ಒಂದು ನೆಮ್ಮದಿಯ ಒಂದು ಒಳ್ಳೆಯ ಬದುಕು ಇರ್ಬೇಕಲ್ವ ಮೇಡಮ್? ಅದೇ ಯಾವಾಗ್ಲೂ ಹೇಳಿದ್ರಿ, ಕ್ವಾಲಿಟಿ ಮೇಂಟೈನ್ ಆಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆದ್ರೂ ಸಂಬಳ ಜಾಸ್ತಿ ಆದ್ರೆ ತಾನೇ ಕ್ವಾಲಿಟಿ ಮೇಂಟೈನ್ ಆಗೋದು. ಹೌದು. ಯಾವ್ದು ನಾವು ನಗಬೇಕು ಅಂತ ಹೇಳಿದ್ರೆ ಕೈಯಲ್ಲಿ ದುಡ್ಡು ಇದ್ರೆ ತುಂಬಿದ ಕೊಡ ತುಳುಕುವುದಿಲ್ಲ ಸರ್. ನಮ್ದು ತುಂಬಲಿಲ್ಲ. ತುಂಬಿದ್ರೆ ಸೌಂಡ್ ಬರುದಿಲ್ಲ. ಅದು UGC ಸ್ಕೇಲ್ ಇದ್ದವರು ಮಾತನಾಡುದಿಲ್ಲಲ್ಲ, ನಾವು ಹಾಗೆ ಇರ್ತಿದ್ರೆ ಮಾತನಾಡ್ತಿರ್ಲಿಲ್ಲ. ಅಟ್ಲೀಸ್ಟ್ ಒಂದು 25-30 ಸಾವಿರ ಇದ್ರು ಮಾತನಾಡುದಿಲ್ಲ. ಖಂಡಿತ. ನಿಜ ನಿಜ ನಿಜ. ದೊಡ್ಡ ತಾರತಮ್ಯ ಅಲ್ಲ, ತಾರತಮ್ಯ ಇಡ್ಲಿ ಒಂದು, ಆದ್ರೂ ಒಂದು ಬದುಕುವ ಅವಕಾಶ ಕೊಡ್ಲಿ ಅಂತ ಕೇಳುದು. ಬದುಕುವ ಅವಕಾಶವನ್ನು ಕೊಡಿ ಅಂತ. ಅದಕ್ಕೆ ಬೇಡುದು. ಯಾಕೆಂತ ಹೇಳಿದ್ರೆ ಹಕ್ಕು ಕರ್ತವ್ಯ ಅಂತ ಹೋದ್ರೆ ನಮ್ಗೆ ಏನೂ ಸಿಗುದಿಲ್ಲ. ಖಂಡಿತ. ನಾವು ಕುಳಿತಲ್ಲೇ ನಾವು ಭಾಷಣ ಮಾಡಿದ್ರೆ ಏನೂ ಸಿಗುದಿಲ್ಲ ಸರ್. ಹಾಗೆ ತಮ್ಮ ಮಾಧ್ಯಮದ ಮೂಲಕ ಆದ್ರೂ ಸರ್ಕಾರಕ್ಕೆ ಮನವರಿಕೆ ಆಗ್ತದೋ ಎನ್ನುವುದು ಇದು ನೋವು. ನಿಜವಾಗ್ಲೂ ಅಳಬೇಕು ಅಂತ ಅನಿಸ್ತದೆ ಕೆಲವೊಂದು ಮಾತುಗಳನ್ನು ಕೇಳುವಾಗ. ಖಂಡಿತ ಮೇಡಮ್. ಈಗ ಪ್ರತಿಯೊಬ್ಬ ಮೇಷ್ಟ್ರಿಗೂ ಪ್ರತಿಯೊಬ್ಬ ಶಿಕ್ಷಕಿಗೂ ಅವರದೇ ಸಂಸಾರ ಇರುತ್ತೆ. ಅವರ ಮನೆ ನಡೆಸಬೇಕು, ಸಂಸಾರ, ಮಕ್ಕಳು, ತಾಯಂದಿರು, ವೃದ್ಧರು ಇರ್ತಾರೆ ಮನೆಯಲ್ಲಿ, ಅವ್ರನ್ನ ನೋಡಿಕೊಳ್ಬೇಕು. ಈಗ ಕೆಲವು ಸಲ ಸಿಕ್ಕುವಂತ HOD ಪ್ರಿನ್ಸಿಪಾಲ್ರುಗಳು ಒಂದು ರಜೆ ಮಾಡಿದ್ರು ಸಂಬಳ ಕಟ್ ಮಾಡುವವರ ಹತ್ರ ನಾವೇನು ಮಾತಾಡ್ಲಿಕ್ಕೂ ಆಗುದಿಲ್ಲ ಸರ್. ಒಂದು ರಜೆ ಅಲ್ಲ, ತೀರಾ ಅಗತ್ಯ ತುರ್ತು ವೈದ್ಯಕೀಯ ಕಾರಣಕ್ಕಾಗಿ ಕೂಡ ಒಂದು ರಜೆ ಮಾಡಿದ್ರೆ ಅಲ್ಲಿ ಸಂಬಳ ಕಟ್ಟೆ ಇಲ್ಲ. ಇಲ್ಲಿ ಸಂಬಳ ಕಟ್ ಮಾಡ್ತಾರೆ, ಏನೋ ಹೇಳುವಾಗಿಲ್ಲ. ಅಂದ್ರೆ ಸರ್ಕ್ಯುಲರ್ ಇಲ್ಲಲ್ಲ ಸರ್, ನಮಗೆ ರಜೆ ಮಾಡಬಹುದು ಎನ್ನುವಂಥದ್ದು. ಸರ್ಕ್ಯುಲರ್ ಕೇಳಿದ್ರೆ ನಾವೇನ್ ಮಾಡಬಹುದು? ಹೌದು ನೋಡಿ, ಈಗ ಅಕ್ಕಿನ ರಜೆ ಅಂತಲೇ ಇಲ್ಲ ಅತಿಥಿ ಉಪನ್ಯಾಸಕರಿಗೆ. ಇಲ್ಲ, ರಜೆ ಅಂತಲೇ ಇಲ್ಲ. ಡೆಲಿವರಿ ಟೈಮ್ ಅಲ್ಲೂ ಕೂಡ ನಮಗೆ ಲಾಸ್ ಆಫ್ ಪೇ.
ಲಾಸ್ ಆಫ್ ಪೇನೆ ನೋಡಿ, ಲಾಸ್ ಆಫ್ ಪೇನೆ. ಶಿಕ್ಷಕಿಯರಿಗೆ ಉಪನ್ಯಾಸಕಿಯರಿಗೆ ಅದು ಬೇರೆ. ಒಂದು ವರ್ಷ ನಾವು ಅದರಲ್ಲಿ ಒಂದು ಸೆಮಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ನಮಗೆ ಮಾರ್ಕ್ಸ್ ಬೇರೆ ಕಟ್ ಆಗ್ತದೆ. ಅದ್ರಲ್ಲಿ ಅಂಕಗಳನ್ನು ಕೊಡ್ತಾರೆ, ಒಂದು ವರ್ಷಕ್ಕೆ ಇಷ್ಟು ಅಂಕ ಅಂತ. ಅದು ಕಟ್ ಆಗುತ್ತೆ, ಅದು ಕಟ್ ಆಗುತ್ತೆ, ಸಂಬಳ ಇಲ್ಲ. ಒಟ್ಟು ಅದು ಒಂದು ತಂತಿಯ ಮೇಲೆ ನಡಿಗೆ. ಶಿಕ್ಷಕರ ಬದುಕು, ಅತಿಥಿ ಶಿಕ್ಷಕರ ಬದುಕು ತಂತಿಯ ಮೇಲೆ ನಡಿಗೆ ಆಗಿದೆ ಅಲ್ಲ ಮೇಡಮ್? ಅಲ್ಲ, ಇನ್ನಿನ್ನು ಎಜುಕೇಶನ್ ಅದೇ ನಾವು ಹೇಳುದು, ಓದಿದ್ದೇ ತಪ್ಪು ಅಂತ ಕಾಣಿಸ್ತದೆ. ಇಂತ ಒಂದು ವಿಷಾದದ ಸನ್ನಿವೇಶದಲ್ಲಿ ನಾವು ಇದ್ದೇವೆ. ಅಂದ್ರೆ ಸೊಸೈಟಿ ಮನೆ ಎಲ್ಲ ಓದು ಓದು ಅಂತ ಹೇಳ್ತಾರೆ, ನಿಮ್ಮ ಕಾಲ ಮೇಲೆ ನೀನ್ ನಿಲ್ಲು ಅಂತ. ಎಲ್ಲೋ ನಮ್ಮ ಟೀಚರ್ಸ್ ಅನ್ನು ಕಂಡು ನಾನು ಟೀಚರ್ ಆಗ್ಬೇಕು ಅಂತ ಆಸೆ. ನಿಜ 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 ನಿಜ. ಮೇಡಮ್, ನಾವು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೇವೆ. ನಮ್ಮ ಸಮಾಜ, ನಾಗರಿಕ ಸಮಾಜಕ್ಕೆ ಗೊತ್ತಾಗಬೇಕು. ಮೊನ್ನೆ ಸಿಹಿ ಸುದ್ದಿಯ ಜಾಹೀರಾತನ್ನೆಲ್ಲ ನೋಡಿ ಎಲ್ಲರೂ ನಂಬಿ ಬಿಟ್ಟಿದ್ದಾರೆ, ಶಿಕ್ಷಕರಿಗೆ ಭಾರಿ ಗಮ್ಮತ್ ಅಂತ. ತುಂಬಾ ಸರ್, ಅಂದ್ರೆ 32,000 ಆಯ್ತು ಅಂತ ಹೇಳಿದ್ರೆ ಇನ್ನೇನು ಬೇಕು ಅಂತ ಕೇಳುವವರೇ ಇರುದು. ಅದು 32,000 ಕೊಡ್ಲಿ, ಬರುವ ಸಲ ಬರುವಾಗ ಮತ್ತೆ ಯಾರೋ ಹೊಸ ಅಪಾಯಿಂಟ್ಮೆಂಟ್ ಆಗುವಾಗ ನಾವು ಮನೆಗೆ ಅಲ್ಲ ಸರ್. ಹೌದು ಹೌದು ಹೌದು. ಅಲ್ಲಿಯೂ ಭದ್ರತೆ ಇಲ್ಲ, ವಿಲೀನಾತಿ ಇಲ್ಲ, PF ಇಲ್ಲ, ಏನು ಫೆಸಿಲಿಟಿಯೇ ಇಲ್ಲ. ಯಾವ ಫೆಸಿಲಿಟಿಗಳು ಇಲ್ಲ, ಸೇವಾ ಭದ್ರತೆಯೂ ಇಲ್ಲ. ಹೌದು. ಮುಂದಿನ ವರ್ಷ ಪ್ರಾಂಶುಪಾಲರ ಮರ್ಜಿ ಇದ್ರೆ ಮಾತ್ರ ಒಳಗಡೆ, ಇಲ್ಲದ್ರೆ ಹೊರಗಡೆ. ಹೌದು. ಸರ್ಕ್ಯುಲರ್ ಹೇಗೂ ನಮ್ಮ ಪರವಾಗಿ ಯಾವುದೂ ಇಲ್ಲ. ಯಾವುದೂ ಇಲ್ಲ, ರಜೆಯೂ ಇಲ್ಲ, ಉಪನ್ಯಾಸಕರಿಗೂ ರಜೆ ಇಲ್ಲ, ಹೆರಿಗೆ ರಜೆನೂ ಇಲ್ಲ, ಭತ್ಯೆಗಳೂ ಇಲ್ಲ. ರಜೆ ಈಗ ಅಂದ್ರೆ ಅದು 2 ವರ್ಷದಿಂದ ಇತ್ತೀಚೆಗೆ ಒಂದು 3 ತಿಂಗಳು ರಜೆ ಮಾಡಬಹುದು ಅಂತ ಮಾಡಬಹುದು. ಆದ್ರೆ ಅಲ್ಲಿ ಯಾವುದೇ ವೇತನ ಇಲ್ಲ, ಸರ್ವಿಸ್ ಕೌಂಟ್ ಆಗುದಿಲ್ಲ. ಸರ್ವಿಸ್ ಕೌಂಟ್ ಆಗುದಿಲ್ಲ, ರಜೆ ಅದು ನೀವು ಹೊರಗಿದ್ದು ಇದ್ದ ಹಾಗೆ, ಮತ್ತೆ ವಾಪಸ್ ಬಂದ ಮೇಲೆ ಲೆಕ್ಕಕ್ಕೆ. ಏನು ಅದು ಈಗ ಒಂದು 2 ವರ್ಷದಿಂದ ಸರ್ ಅದು ಫೈಟ್ ಮಾಡಿ. ಇಲ್ದಿದ್ರೆ ಡೆಲಿವರಿಗೆ ಬಿಟ್ರೆ ಇನ್ನೊಬ್ರನ್ನ ಮಾಡಿದ್ರೆ ನಾವು ಮತ್ತೆ ಬರ್ಲಿಕ್ಕೆ ಅವಕಾಶವೇ ಇಲ್ಲ. ಮತ್ತೆ ಬರ್ತಾರ ಇಲ್ವಾ ಗ್ಯಾರಂಟಿ ಇಲ್ಲ. ಅಂದ್ರೆ ಅಲ್ಲಿ ಪೋಸ್ಟ್ ಇರಬೇಕು. ಎಷ್ಟು ಒಂದು ಅಭದ್ರವಾದಂತ ಪರಿಸ್ಥಿತಿ ನೋಡಿ ಶಿಕ್ಷಕರದು. ಅಲ್ಲ, ಕರ್ನಾಟಕ ಎಲ್ಲಾ ವಿಷಯದಲ್ಲೂ ಒಳ್ಳೇದೇ. ಈ ವಿಷಯದಲ್ಲಿ ಒಂದು ಒಳ್ಳೇದ್ ಮಾಡ್ತಿದ್ರೆ ಮಂತ್ರಿಗಳು ಒಳ್ಳೇದಿತ್ತು. ನೋಡ, ಜನರಿಗೆ ಅರ್ಥ ಆಗಲಿ, ನಮ್ಮ ಜನಪ್ರತಿನಿಧಿಗಳು ಮಾತಾಡ್ಲಿ. ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಪದ್ಮಜ ಅವರು ಪುತ್ತೂರಿನಿಂದ ಎಷ್ಟು ಕಷ್ಟದ ಒಂದು ಪರಿಸ್ಥಿತಿ, ಇನ್ನೂ ಕೂಡ ಅದರಲ್ಲಿ ಕೂಡ ಹೆಣ್ಮಕ್ಕಳಿಗೆ ಎಷ್ಟೊಂದು ಕಷ್ಟ ಮತ್ತು ರಜೆಯಲ್ಲಿ ಕೂಡ ಎಷ್ಟು ಕಟ್ಟುನಿಟ್ಟುಗಳು. ಸರ್, ಅದೇ ಹೇಮಚಂದ್ರ ಅವರೇ, ಈಗ ಜನ ಮೊನ್ನೆಯ ಘೋಷಣೆ ನೋಡಿ ತಿಳ್ಕೊಂಡದ್ದು ಇನ್ನು ಅತಿಥಿ ಉಪನ್ಯಾಸಕರಿಗೆ ಏನು ತೊಂದರೆ ಇಲ್ಲ ಅಂತ. ಹೌದು ಸರ್, ಹೇಳಿ ಸರ್. ಸಂಕ್ರಮಣ ದಿವಸವೇ ನಾನು ಒಂದು 5ವರೆಗೇನೋ ಶಬರಿಮಲೆದು ಮಕರ ಜ್ಯೋತಿ ನೋಡುವ ಸಮಯ ಏನೋ ಆಗಿರುವಾಗ ಒಂದು ಮನಸ್ಸಲ್ಲಿ ಬಂತು, ಸಂಕಟ ಬಂದರೆ ವೆಂಕಟರಮಣ ಅಂತ ಹೇಳಿ. ಆಗಿರುವಾಗ ಅಶ್ವಥ್ ನಾರಾಯಣ್ ಅವರು, ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಅನೌನ್ಸ್ಮೆಂಟ್ ಮಾಡುವಾಗ ಸಿಹಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ, ನನ್ನ ರಿಲೇಟಿವ್ 32,000 ಆಯ್ತಂತೆ, 28,000 ಆಯ್ತಂತೆ ಅಂತ ಹೇಳಿ. ನೋಡುವಾಗ ಒಳಗಿನ ಗುಟ್ಟು ಶಿವನೇ ಬಲ್ಲ. ಅದೇ ರೀತಿ ಅತಿಥಿ ಉಪನ್ಯಾಸಕರ ಗುಟ್ಟು ಅವರಿಗೆ ಗೊತ್ತು. ಹಾಗಿರುವಾಗ 11,000ದಿಂದ 32,000, 13,000ದಿಂದ 28,000, 13,000ದಿಂದ 32,000, 11,000ದಿಂದ 28,000 ಅಂತ ಹೇಳುವಾಗ ಏನೋ ಒಂದು ನಮಗೂ ಕೂಡ ಖುಷಿ ಆಯ್ತು. ಅಂದ್ರೆ 3 ದಿವಸದಲ್ಲಿ ನಮ್ಗೆ ಇಷ್ಟು ಹಣ ರೈಸ್ ಮಾಡಿದೆ ಅಂತ ಹೇಳಿದ್ರೆ ಏನೋ ಒಂದು ಖುಷಿ. ಆಗಿರುವಾಗ ಅಂತಿಮವಾಗಿರುವಂತಹ ಒಳಗಿನ ಒಂದು ಮರ್ಮ ಇದೆ ಅಲ್ಲ, ನಮ್ಗೆ ಅಂತಿಮವಾಗಿ ಗೊತ್ತಾಗೋದು ಅದರಲ್ಲಿ ಎಷ್ಟು ಜನ ಹೊರಗೆ ಹೋಗ್ತಾರೆ ಅಂತ ಹೇಳಿ. ಅದು ನಮ್ಗೆ ಗೊತ್ತಾಗಿರೋದು ಸ್ವಲ್ಪ ಒಂದು ಅರ್ಧ ಗಂಟೆ ಆದ್ಮೇಲೆ ಅದು ವಿಷಯ, ವಾಸ್ತವದ ಸಂಗತಿ. ವಾಸ್ತವ ಗೊತ್ತಾಗಿರೋದು ಸಚಿವರು ಸಿಹಿ ಸುದ್ದಿಯನ್ನು ಘೋಷಣೆ ಮಾಡಿದ ಅರ್ಧ ಗಂಟೆ ನಂತರ. ಏನ್ ಸರ್ ಅದು ವಾಸ್ತವ? ಈಗ ಯಾಕೆ ಸಿಗುದಿಲ್ಲ? ಇಲ್ಲಿ ಕಂಡು ಬರುವುದಂತ ಹೇಳಿದ್ರೆ 8 ಅವರ್ಸ್ ಮುಂಚೆ ಇರುವಾಗ ಇದ್ದದ್ದು 8 ಗಂಟೆ ಪಾಠ ಮಾಡಬೇಕು, ವಾರದಲ್ಲಿ 8 ಗಂಟೆ ಪಾಠ ಮಾಡಬೇಕು. ಅಂದ್ರೆ 3 ದಿವಸ ಅದ್ರ ಫಸ್ಟ್ ಶಿಫ್ಟ್ ಇರುತ್ತೆ ಮತ್ತು ಸೆಕೆಂಡ್ ಶಿಫ್ಟ್ ಅಂತ ಹೇಳಿ ಇರುತ್ತೆ. ಸೋಮವಾರದಿಂದ ಬುಧವಾರ, ಗುರುವಾರದಿಂದ ಶನಿವಾರ ಅಂತ ಹೇಳಿ, ಹೀಗೆ 8 ಪೀರಿಯಡ್ಗಳು ಇದ್ದವು. ಅದನ್ನು ನಾವು ಅರೆಕಾಲಿಕ ಅಂತ ಹೇಳಿ ಮುಂಚೆ ಕರಿತಿದ್ರು. ಅದಾದ್ಮೇಲೆ ಅತಿಥಿ ಉಪನ್ಯಾಸಕರ ಎಂಬುದಾಗಿ ಇಲ್ಲಿ ಕರೆಯಲ್ಪಡಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಅರೆಕಾಲಿಕ ಹೇಳಿದ್ರೆ ಲೀಗಲ್ ಆಗಿಯೂ ಕೂಡ ಹಲವಾರು ಸಮಸ್ಯೆಗಳಿವೆ. ಅದನ್ನು ಜಸ್ಟಿಫಿಕೇಶನ್ ಮಾಡ್ಕೊಳ್ಳಿಕ್ಕೋಸ್ಕರನೇ ಗೌರ್ಮೆಂಟ್ ಅತಿಥಿ ಎಂಬ ಪದವನ್ನು ಬದಲಾಯಿಸಲಿಕ್ಕೆ ಇದು ಕಾರಣ ಅಂತ ಹೇಳ್ಬೋದು. ಇಲ್ಲಿ ಅತಿಥಿ ಹೇಳುವುದಕ್ಕಿಂತ ಮೊನ್ನೆ ಒಂದು ಘೋಷಣೆಯಿಂದ ನಾವು ನೋಡ್ಕೊಳ್ಬಹುದು, ಅರ್ಧ ಸಮಾಧಿ ಅರ್ಧ ತಿಥಿ ಆಯ್ತು ಅಂತ ಹೇಳ್ಕೊಳ್ಬಹುದು. ಅಂದ್ರೆ ಇಲ್ಲಿ ನಾವು ಅದು ಮೊನ್ನೆ ಒಂದು ಘೋಷಣೆ ಹೇಳುವಾಗ ಅದರ ಒಂದು ಕೊನೆಯ ಒಂದು ಮರಣ ಶಾಸನ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ 7,500 ಇಷ್ಟು ದಿವಸ 38 ದಿವಸ ಕಾಲ
32,000 ಹೈಕ್ ಮಾಡ್ಲಿಕ್ಕೆ ಒಂದು ಸಮಿತಿ ಬೇಕಿತ್ತ ಅಂತೇಳಿ 30 ದಿವಸಗಳ ಕಾಲ ಅದೊಂದು ಸಮಯ ತಗೊಳ್ಬೇಕಿತ್ತು. ಎಲ್ಲವೂ ಇಲ್ಲಿ ಉಪನ್ಯಾಸಕರುಗಳು 35 ದಿವಸ ಧರಣಿ ಸ್ಕೂಲ್ ಕಾಲೇಜ್ ಬಹಿಷ್ಕಾರ ಮಾಡಿ ಕುಳಿತುಕೊಳ್ಬೇಕಾಯ್ತಾ ಇಂತ ಒಂದು ನಿರ್ಧಾರ ಮಾಡ್ಲಿಕ್ಕೆ? 11,000ದಿಂದ ಏನು 28,000, 13,000 ರೂಪಾಯಿಂದ 32,000 ರೂಪಾಯಿ ಮಾಡ್ಲಿಕ್ಕೆ. ಆದ್ರೆ ಇಲ್ಲಿ ವಾಸ್ತವ ಸಂಗತಿ ಅಂತ ಹೇಳಿದ್ರೆ 7,500 ಜನ ಮನೆಗೆ ಅರೆಕಾಲಿಕ ಇದ್ದವರನ್ನು ಪೂರ್ಣಕಾಲಿಕವಾಗಿ ಪರಿವರ್ತನೆ ಮಾಡುವಂತ ಒಂದು ಹುನ್ನಾರ. ಅಂದ್ರೆ ಅರೆಕಾಲಿಕ ಇದ್ದವರು ಪೂರ್ಣಕಾಲಿಕ ಅಂತ ಹೇಳುವಾಗ ಅಲ್ಲಿ ಅರ್ಧ ಜನರು ಮನೆಗೆ ಹೋಗಿ ಅರ್ಧ ಜನರು ಒಳಗೆ ಬನ್ನಿ ಅಂತ ಹೇಳಿ, ಅಂದ್ರೆ 14,500 ಒಗ್ಗಟ್ಟಿದ್ದಂತಹ ಒಂದು ಅತಿಥಿ ಉಪನ್ಯಾಸಕರ ಅವರ ಒಳಗೆ ದ್ವಂದ್ವ ನೀತಿಯಾಗಿ ಅವರನ್ನು ಒಗ್ಗಟ್ಟನ್ನು ಮುರಿಯುವಂತ ಒಂದು ತಂತ್ರ ಅಂತ ನೀವು ಹೊಡೆದಾಡ್ಕೊಂಡು ಯಾರು ಗೆದ್ದು ಆಗ್ತೀರಿ ಬನ್ನಿ ಒಳಗೆ. ಹೌದು, ಅದರಲ್ಲಿ ಕೂಡ ಅಂದ್ರೆ ನೀವು ಹೇಳುವಂತ ಸರ್, ನೀವು ಇರುವಂತ 14,500 ಅತಿಥಿ ಉಪನ್ಯಾಸಕರುಗಳ ಪೈಕಿ 7,000 ಉಪನ್ಯಾಸಕರು ಉದ್ಯೋಗ ಕಳ್ಕೊಳ್ತಾರೆ. ತದನಂತರ ನಾವು ಹೇಳ್ಕೊಳ್ಬಹುದು ಒಬ್ಬರ ಜಗಳದಿಂದ 3ನೇವರಿಗೆ ಲಾಭ ಅಂತ ಹೇಳಿ. ಅಂದ್ರೆ ಇಲ್ಲಿ ಪೋರ್ಟಲ್ ಆನ್ಲೈನ್ ಅಂತ ಹೇಳಿ, ಅಂದ್ರೆ ಈ ಆನ್ಲೈನ್ ಸಿಸ್ಟಮ್ ನ ಮೂಲಕ ಯಾರು ಕೂಡ ಅಂದ್ರೆ ಔಟ್ಸೈಡ್ ಗೆಸ್ಟ್ ಲೆಕ್ಚರರ್ ಕೂಡ ಅಂದ್ರೆ ಪ್ರೈವೇಟ್ ಆಗಿರುವಂತಹ ಇನ್ಸ್ಟಿಟ್ಯೂಷನ್ ಅಲ್ಲಿರುವಂತಹ ಲೆಕ್ಚರರ್ಸ್ ಕೂಡ ಅದೇ ರೀತಿ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದು ಎಂಬ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಈಗಲೂ ಕೂಡ ಈಗ 6 ಗಂಟೆಗೆ ಆನ್ಲೈನ್ ಪೋರ್ಟಲ್ ಸಿಸ್ಟಮ್ ಈಗ ಓಪನ್ ಆಗಿದೆ ಅಂತ ಹೇಳಿ ಸುದ್ದಿದೆ. ನೋಡ ಬರ್ತೀನಿ ಆ ವಿಚಾರಕ್ಕೆ. ಇನ್ನೊಂದು ನಮ್ಮ ಜೊತೆಗೆ ಪ್ರಭಾಕರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಯಾವ ಕಾಲೇಜ್ ಸರ್ ನೀವು? ನಾನು ಈಗ ತೆಂಕನಡಿಯೂರು ಉಡುಪಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಸ್ ಸರ್. ಏನ್ ಹೇಳ್ತೀರಿ ಸರ್ ಸಂಕ್ರಾಂತಿಯ ಸಿಹಿ ಸುದ್ದಿ ಉಪನ್ಯಾಸಕರಿಗೆ? ಸಂಕ್ರಾಂತಿಯ ಸಿಹಿ ಸುದ್ದಿ ನಾವು ಕಾಯ್ತಾ ಇದ್ವಿ, ನಾವು ಗುಡ್ ನ್ಯೂಸ್ ಬರ್ತದೆ, ನಾವು ಎಲ್ಲಾ 14,500 ಅತಿಥಿ ಉಪನ್ಯಾಸಕರ ಒಂದು ಲೈಫ್ ಸೆಟ್ಲ್ ಆಗ್ತದೆ ಅನ್ನುವಂತ ಏನು ಚಾತಕ ಪಕ್ಷಿ ಕಾದ ಹಾಗೆ ಕಾಯ್ತಾ ಇದ್ವಿ. ಹೌದು. ಆದ್ರೆ 38 ದಿನಗಳ ಹೋರಾಟ ಅಥವಾ ಒಂದು 10-15 ವರ್ಷಗಳ ಈ ಸಂಕಷ್ಟ ಪರಿಹಾರ ಆಗ್ತದೆ ಅನ್ನುವಾಗ ಸರ್ಕಾರ ನಮ್ಮನ್ನ ಬಹಳ ಇಕ್ಕಟ್ಟಿಗೆ ಸಿಲುಕಿಸಿದೆ. ಏನ್ ಸರ್ ಇಕ್ಕಟ್ಟು? ಜಾಹೀರಾತೆಲ್ಲ ಕೊಟ್ಟಿದ್ದಾರೆ ದೊಡ್ಡದಾಗಿ, ಸಂಕ್ರಾಂತಿಯ ಮರುದಿವಸನೇ ಉಪನ್ಯಾಸಕರುಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದೇವೆ, ವೇತನವನ್ನು ಪರಿಷ್ಕರಣೆ ಮಾಡಿದ್ದೇವೆ ಅಂತ ಎಲ್ಲ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ ಸರ್. ಸರ್ ವೇತನ ಪರಿಷ್ಕರಣೆ ಮಾಡಿದ್ದು ಒಂದು ಗುಡ್ ನ್ಯೂಸ್ ಮಾಡ್ತೀವಿ, ಆದ್ರೆ ಅದು ಎಲ್ಲಾ 14,500 ಅತಿಥಿ ಉಪನ್ಯಾಸಕರಿಗೆ ಲಭ್ಯವಾಗಿದ್ರೆ ಬಹಳ ಖುಷಿ ಆಗ್ತಾ ಇತ್ತು. ಈಗ ಮುಂದಿನ ಆಯ್ಕೆಯಲ್ಲಿ ಯಾರು ಒಳಗೋಗ್ತಾರೆ ಯಾರು ಹೊರಗಿರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಒಡೆದು ಆಳುವ ನೀತಿಯನ್ನ ಮಾಡಿ ನಾವು ಅನ್ಕೊಂಡಿದೀವಿ. ಬಹುಶಃ ನಾವು ಈಗ ಧೀರಜ್ ಸರ್ ಇದ್ದಾರೆ, ಅವರ ಜೊತೆಗೆ ನಾವು ಹೋರಾಟಗಳನ್ನ ಮಾಡಿದ್ದೀವಿ. ಈ ಒಂದು ಕಳೆದ 1 ವರ್ಷದಿಂದ ಸರ್ಕಾರ ನಮ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇತ್ತು. ಬಹುಶಃ ಅವರೇ ನಮ್ಮನ್ನ ಕರೆಸ್ಕೊಂಡು ನಮ್ ಜೊತೆ ನೆಗೋಸಿಯೇಷನ್ ಮಾಡ್ಕೊಂಡು ಚರ್ಚೆಗಳನ್ನ ಮಾಡ್ಕೊಂಡು ನಮ್ಮ ಒಪಿನಿಯನ್ ಗಳನ್ನ ಕಲೆಕ್ಟ್ ಮಾಡ್ಕೊಡ್ತಾರೆ. ಇಷ್ಟು ಮಾಡಿಯೂ ಕೂಡ ಈ ರೀತಿಯ ಒಂದು ಕನ್ಫ್ಯೂಷನ್ ಇರುವಂತ ಡಿಸಿಷನ್ ನಾವ್ ಏನ್ ಮಾಡ್ಬೇಕು ಏನು ಅರ್ಥ ಆಗ್ತಾ ಇಲ್ಲ. ಏನು ಅರ್ಥ ಆಗ್ತಾ ಇಲ್ಲ ಅಂತ ನೀವು ಹೇಳ್ತೀರಿ ಶಿಕ್ಷಕರು? ಹಾಗೆ ಸರ್, ಕಷ್ಟ ಆಗಿದೆ, ಈಗ ತುಂಬಾ ಕಷ್ಟ ಆಗಿದೆ. ವೇತನ ಪರಿಷ್ಕರಣೆಯನ್ನು ಸ್ವಾಗತಿಸ್ತೇವೆ ಸರ್, ಬಟ್ ಅದು ಎಲ್ರಿಗೂ ಕೂಡ ದೊರಕಬೇಕಿತ್ತು. ಎಲ್ರೂ ಕೂಡ ಸರ್ವಿಸ್ ಕೊಟ್ಟಿದ್ದಾರೆ, 1 year or 2 year, 5 ವರ್ಷ 10 ವರ್ಷ ಅವರೆಲ್ಲ ಕೊಟ್ಟದ್ದು ಶೈಕ್ಷಣಿಕ ರಂಗದಲ್ಲಿ ಸೇವೆ. ಟೀಚಿಂಗ್ ನೋಬೆಲ್ ಪ್ರೊಫೆಷನ್ ಅಂತಾರೆ ಎಲ್ಲ ಹಿರಿಯರೆಲ್ಲ. ಸರ್ ಈಗ ಗುರುಗಳಾಗಿ ನಾವು ಕಷ್ಟ ಪಡ್ತಾ ಇದೀವಿ. ಈ ಮಾನಸಿಕ ಒತ್ತಡ ಇದ್ರ ನಡುವೆ ನಾವು ಮಕ್ಕಳಿಗೆ ಯಾವ ರೀತಿ ಖುಷಿಯಾಗಿ ಟೀಚ್ ಮಾಡಬಹುದು ಹೇಳಿ ಸರ್? ನಿಜವಾದ ಪ್ರಶ್ನೆ ಸರ್. ಒಬ್ಬ ಶಿಕ್ಷಕನೇ ತೀವ್ರವಾದಂತ ಒತ್ತಡ ಕಷ್ಟ ನೋವಿನಲ್ಲಿದ್ದರೆ ಅವನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಲವಲವಿಕೆಯಿಂದ ಪಾಠ ಮಾಡಬಹುದು? ಖಂಡಿತ ನೀವು ಹೇಳಿದಂತ ಪ್ರಶ್ನೆ ತುಂಬಾ ಜನುವಿನಾದ ಪ್ರಶ್ನೆ. ನಮ್ಮ ನಾಗರಿಕ ಸಮಾಜ ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಖಂಡಿತ ಸರ್. ಇದು ಎಲ್ಲ ಒಂದ್ ಕಡೆ ಒಂದು ಹೋಪ್ಸ್ ಇತ್ತು ಸರ್ ನಮ್ಗೆ. ಬಹುಶಃ ಎಲ್ಲಾ ಪಕ್ಷದ MLCಗಳು ಶಾಸಕರು ನಮ್ ಪರವಾಗಿ ಮಾಡಿದ್ರು, ಪ್ರತಿನಿಧಿಗಳಾಗಿ ಕೆಲಸ ಮಾಡಿದ್ರು, ಗವರ್ಮೆಂಟ್ಗೆ ಒತ್ತಡ ಹಾಕುವಂತ ಪ್ರಯತ್ನಗಳನ್ನ ಮಾಡಿದ್ರು. ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಗೆ ಗುಡ್ ನ್ಯೂಸ್ ಅನ್ನ ಕೊಡ್ತೀವಿ, ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ಎನ್ನುವಂತ ಮಾತುಗಳನ್ನ ಆಡಿದ್ದಾರೆ. ಆದ್ರೆ January 14th ಟೈಮ್ಲಿ ಕೈ ಕೊಟ್ಟಿದ್ದಾರೆ. ಹೌದು ಹೌದು. ಇದು ಪ್ರಭಾಕರ್ ಸರ್ ಎಲ್ಲ ಸಿಹಿ ಸುದ್ದಿ ಕೊಡ್ತೇನೆ ಅಂತ ಹೇಳಿ
ಒಳ್ಳೆ ಟೈಮಲ್ಲಿ ಕೈ ಕೊಟ್ಟಿದ್ದಾರೆ. ಹೌದು. ಈಗ ಏನ್ ಮಾಡುದು ಸರ್? ಈಗ ನಾವು ಸರ್ಕಾರವನ್ನ ಮತ್ತೊಮ್ಮೆ ಒತ್ತಾಯ ಮಾಡ್ಲೇಬೇಕಾಗ್ತದೆ ಸರ್. ಈಗ ಧೀರಜ್ ಸರ್ ಹೇಳಿದ್ದಾರೆ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ಅಂತ. ಹೌದು, ಆ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ. ನಮ್ಗೆಲ್ಲ ಒಂದು ಕಡೆ ಹೋಪ್ಸ್ ಇದೆ, ಸರ್ಕಾರ ನಮ್ಮ ಬೇಡಿಕೆಗಳನ್ನ ಪರಿಗಣನೆ ಮಾಡ್ತದೆ ಅನ್ನುವಂಥದ್ದು. ಹಾಗೆ ನಿಮ್ಮ ಚಾನಲ್ ಮುಖೇನ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ನಾವು ನಿಮ್ ಪರವಾಗಿ ಮಾತಾಡ್ತಾ ಇದ್ದೇವೆ ಸರ್. ನಾವು ನಿಮ್ ಪರವಾಗಿ ಮಾತಾಡ್ತಾ ಇದ್ದೇವೆ. ಓಕೆ ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಪ್ರಭಾಕರ್ ಸರ್ ಅವರು ಎತ್ತಿದಂಥ ಪ್ರಶ್ನೆ, ಒಬ್ಬ ಶಿಕ್ಷಕರು ಲವಲವಿಕೆಯಿಂದ ಖುಷಿಯಿಂದ ಪಾಠ ಮಾಡದೇ ಇದ್ದರೆ ಮಕ್ಕಳಾದರು ಆ ಮಕ್ಕಳಿಗಾದರೂ ಆ ಪಾಠ ತಲೆಗತ್ತಬಹುದಾ ಅಲ್ವಾ? ಎಲ್ಲ ನೋವು ಕಷ್ಟ ಸಂಕಷ್ಟವನ್ನು ನುಗ್ಗಿಕೊಂಡು ಇವತ್ತು ಶಿಕ್ಷಕರು ಪಾಠ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸರ್ಕಾರ ಇದನ್ನು ಗಮನಿಸಬೇಕು. ದೊಡ್ಡ ದೊಡ್ಡ ಜಾಹೀರಾತು ಕೊಡ್ತಾರೆ, ಏನೋ ಸಿಹಿ ಸುದ್ದಿ ಕೊಟ್ಟೆವು ಅಂತ. ಆದರೆ ವಾಸ್ತವದ ಸಿಹಿ ಅದು ಏನು? ಅದು ಆ ಸಿಹಿ, ಅದು ಸಿಹಿ ಅಲ್ಲ, ಅದು ಕಹಿ ಅಂತ ಇವತ್ತು ಶಿಕ್ಷಕರು ಹೇಳಲಿಕ್ಕೆ ಆರಂಭಿಸಿದ್ದಾರೆ. ಧೀರಜ್ ಸರ್, ಈಗ ಹೋರಾಟ ಆಗಿದ್ದರೆ ಮುಂದುವರಿಯುತ್ತೆ? ಹೋರಾಟ ಮುಂದುವರಿಯುತ್ತೆ ಸರ್. ಯಾಕಂದ್ರೆ ಇಲ್ಲಿ ನಾವು ಕೇಳಿದ್ದು ಎಲ್ರಿಗೂ ನ್ಯಾಯ ಬೇಕು ಅಂತ. ಈಗ ಅವರು ಕೊಟ್ಟದ್ದು ಸಿಕ್ಕಿದವರ ಪುಣ್ಯ ಅಂತ. ಅದು ಪುಣ್ಯ ಅಂದ್ರೆ ನಿಮ್ಗೇನು ಪರ್ಮನೆಂಟ್ ಜಾಬ್ ಅಲ್ಲ, ಅದು ಹಿಂದಿನ ಕಾನ್ಸೆಪ್ಟ್ ಅನ್ನೇ ಮುಂದುವರಿಸಿದ್ದು. ಅದಕ್ಕೆ ಸ್ವಲ್ಪ ಬಣ್ಣ ಸುಣ್ಣ ಹಚ್ಚಿದ್ದು ಅಂತ. ಅಂದ್ರೆ ಇಬ್ಬರ ಕೆಲಸ ಒಬ್ಬನಿಗೆ ಕೊಟ್ಟು ಇಬ್ಬರ ಸಂಬಳವನ್ನು ಒಬ್ಬನಿಗೆ ಕೊಡುವ ಕೆಲಸ. ಸೊ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಆ ಯಾರಿಗೆ ಸಿಕ್ಕಿದೆ ಅವನಿಗೆ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಉಸಿರು ಬಿಡ್ಬಹುದು, ರಿಲೀಫ್ ಆಗ್ತದೆ. ಅದೇ ಉಳಿದವರು ಸಿಗದವರಿಗೆ ಕಂಪ್ಲೀಟ್ಲಿ ಉಸಿರು ಬಿಡ್ಬೇಕು, ಅವರು ಉಸಿರು ಬಿಡ್ಬೇಕು ಅಂತ ಇದ್ರ ಅರ್ಥ. ಸೊ ಈ ತರ ಪರಿಸ್ಥಿತಿ ಬಂದಿದೆ ಅಂತ. ನಾವು ಕೇಳಿದೇನು, ಎಲ್ರಿಗೂ ಭದ್ರತೆ ಕೊಡಿ ಅಂತ. ಈಗ ಭದ್ರತೆ ಅಲ್ಲಿ 7,500 ಜನರಿಗೂ ಅವ್ರಿಗೂ ಭದ್ರತೆ ಹೋಯ್ತು. ಅಲ್ಲಿ ಯಾರಿಗೆ ಸಿಗ್ತದೆ ಅವ್ರಿಗೂ ಭದ್ರತೆ ಇಲ್ಲ. ಯಾಕಂದ್ರೆ ನಾಳೆ ಪರ್ಮನೆಂಟ್ ಅವರು ಟ್ರಾನ್ಸ್ಫರ್ ಡೆಪ್ಯುಟೇಷನ್ ಅಲ್ಲಿ ಬಂದ್ರೆ ಎದ್ದು ಹೋಗ್ಬೇಕು, ಈ ಗೆಸ್ಟ್ ಲೆಕ್ಚರ್ಗಳು ಎದ್ದು ಹೋಗ್ಲೇಬೇಕು. ಯಾಕಂದ್ರೆ ನಾವು ಇರುವುದು ಆ 10 ತಿಂಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಅವ್ರು ಬಂದ್ರೆ ಎದ್ದು ಹೋಗ್ಬೇಕಾಗ್ತದೆ. ಹಾಗಾಗಿ ಅದು ಗ್ಯಾರಂಟಿಡ್ ಲೈಫ್ ಅಲ್ಲ. ಅದಕ್ಕೋಸ್ಕರ ನಾವು ಸರ್ಕಾರವನ್ನು ಸೇವಾ ಭದ್ರತೆ ಕೊಡಿ, ನಮ್ಗೆ 12 ತಿಂಗಳು ಕೊಡಿ, ಹಾಗೆ ನಮಗೆ 60 ವರ್ಷದವರೆಗೆ ಆ ಜಾಬ್ ಒಂದು ಗ್ಯಾರಂಟಿ ಕೊಡಿ ಅಂತ ನಾವು ವಿನಂತಿ ಮಾಡಿದ್ದು. ಆದರೆ ನಾವು ಕೇಳಿದೊಂದು, ಸರ್ಕಾರ ಕೊಟ್ಟದೊಂದು. ನಮ್ಮ ಬೇಡಿಕೆಯಲ್ಲಿದ್ದದ್ದು ಮೇಯ್ನ್ ಸೇವಾ ಭದ್ರತೆ, ಅದರ ಜೊತೆಗೆ ಸ್ವಲ್ಪ ವೇತನ ಹೆಚ್ಚಳ ಮಾಡಿ ಅಂತ. ಆದರೆ ನಾವು ಅವರೀಗ ಸರ್ಕಾರ ಮೊನ್ನೆ ಘೋಷಣೆ ಮಾಡುವಾಗ ಹೇಳಿದ್ದು ಅವರು ವೇತನ ಹೆಚ್ಚಳಕ್ಕೆ ಮನವಿ ಸಲ್ಲಿಸಿದ್ರು, ಹಾಗಾಗಿ ನಾವು ಅವರ ಬೇಡಿಕೆಯನ್ನು ಈಡೇರಿಸ್ತಾ ಇದ್ದೇವೆ ಇಷ್ಟೇ. ಸೇವಾ ಭದ್ರತೆಯನ್ನು ಕೇಳಿದ್ದಾರೆ ಅಂತ ಒಂದು ಮಾತು ಬಂದಿಲ್ಲ. ಅದು ಹೇಳಿದ ಕೂಡಲೇ ಮಾಧ್ಯಮಗಳಲ್ಲೆಲ್ಲ ಕ್ಲಾಪ್ ಬಂತು, ಚಪ್ಪಾಳೆ ಬಂತು, ಅವರು ಖುಷಿ ಆಯ್ತು, ಅವ್ರಿಗೆ ಎಜುಕೇಶನ್ ಮಿನಿಸ್ಟರ್ ಖುಷಿ ಆಯ್ತು ಹೇಳಿದ್ದು. ಆದ್ರೆ ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ, ಇದರಿಂದ ಉಳಿದವರಿಗೆ ಸಮಸ್ಯೆ ಆಗ್ತದಲ್ಲ ಅಂತ. ಅದು ಮರು ದಿವಸ ನಮ್ಮವರಿಂದಲೇ ಮಾಹಿತಿ ಹೋದ್ಮೇಲೆ ಅವ್ರಿಗೆ ಗೊತ್ತು ಈ ತರ ಸಮಸ್ಯೆ ಆಗಿದೆ ಅಂತ ಅನ್ನೋದೊಂದು ಮಾಧ್ಯಮಗಳಿಗೂ ಗೊತ್ತಾಗ್ಲಿಲ್ಲ ಆ ಮೂಮೆಂಟ್ ಅಲ್ಲಿ. ಅವರು ಒಳ್ಳೆ ಸುದ್ದಿ, ಯಾಕಂದ್ರೆ 11ರಿಂದ 28, 13ರಿಂದ 32 ಅಂತ ಹೇಳಿದ್ರೆ ದೊಡ್ಡ ಮೊತ್ತವೇ ಕಾಣ್ತದೆ ಕಣ್ಣು ಮುಂದೆ. ಆದ್ರೆ ಅದ್ರ ಹಿಂದಿನ ಮರ್ಮ ಅದು ಅರಿತವನಿಗೆ ಗೊತ್ತಿರ್ತದೆ ಅಂತ ನಾವು ಹೇಳುವಂಥದ್ದು. ಎಸ್, ಹಾಗಿದ್ರೆ ಇದು ಚಂದ್ರ ಸರ್, ಈ 14,500 ಅತಿಥಿ ಉಪನ್ಯಾಸಕರುಗಳ ಪೈಕಿ ಈಗ ನೀವು ಇಬ್ಬರು ಹೇಳೋ ಪ್ರಕಾರ, ನಿಮ್ಮ ಮಾತನಾಡೋ ಶಿಕ್ಷಕರು ಹೇಳೋ ಪ್ರಕಾರ ಕೂಡ ಸರಿಸುಮಾರು 7,000 ಅತಿಥಿ ಉಪನ್ಯಾಸಕರು ಉದ್ಯೋಗ ಕಳ್ಕೊಳ್ತಾರೆ. ಹೌದು. ಇನ್ನೊಂದು ಪ್ರಾಮುಖ್ಯವಾಗಿರುವ ವಿಚಾರ ಅಂತ ಹೇಳಿದ್ರೆ 1,250 ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗಳಿಗೆ ಆಲ್ರೆಡಿ ಆಗಿದೆ. ಅದೇನು ಎಕ್ಸಾಮಿನೇಷನ್ ಮಾತ್ರ ಕಂಡಕ್ಟ್ ಆಗ್ಲಿಕ್ಕೆ ಬಾಕಿ. ಅದ ಅಂತ ಹೇಳಿದ್ರೆ ಇನ್ನೂ 1,250 ಪೋಸ್ಟ್ ಕರೀಲಿಕ್ಕೆ ಉಂಟು. ಅಂದ್ರೆ ಸಾಧಾರಣ ಜನವರಿ 2023 ಆಗುವಾಗ, ನೆಕ್ಸ್ಟ್ ಇಯರ್ ಇದೇ ನಾವು ಈ ಪೊಸಿಷನ್ ಇರುವಾಗ, ಇನ್ನು 1 ವರ್ಷ ಇರಬಹುದು, ಇನ್ನು 2,500ರಿಂದ 3,000 ಜನರು ಹೊರಗೆ ಹೋಗುವ ಸಾಧ್ಯತೆಗಳಿವೆ ಹೊಸ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ. ಅದು ಪರ್ಮನೆಂಟ್ ಪೋಸ್ಟಿಂಗ್, ಪರ್ಮನೆಂಟ್ ಪೋಸ್ಟ್. ಆಗ ಮತ್ತೆ ಇಲ್ಲಿ ಯಾರು ಇರ್ತಾರೆ ಅವ್ರು ಎದ್ದು ಹೋಗ್ಬೇಕು. 7,000ದಿಂದ 4,500ಗೆ ಇದೊಂಥರ ಮ್ಯೂಸಿಕಲ್ ಚೇರ್ ತರ. ಅವನ್ ಎದ್ರೆ ಮಾತ್ರ ಇವನಿಗೆ ಸೀಟ್. ಹೌದು, ಅವನ್ ಬಂದ್ರೆ ಇವನ್ ಎದ್ದು ಕೊಡ್ಬೇಕು, ಆ ಆಗಿದೆ. ಮತ್ತೊಂದು ಪ್ರಾಮುಖ್ಯವಾಗಿರುವಂತ ವಿಷಯ ಅಂತ ಹೇಳಿದ್ರೆ, ಈಗ NEP ಪ್ರಕಾರ 45-50 ಅಂತ ಹೇಳ್ತಾರೆ ಒಂದು ಕ್ಲಾಸ್ ಅಂತ ಹೇಳಿದ್ರೆ, ಒಂದು ಸೆಕ್ಷನ್, ಒಂದು ಡಿವಿಷನ್ ಅಂತ ಹೇಳಿದ್ರೆ. ಆದ್ರೆ ಈಗಿನ NEP ಪ್ರಕಾರ ರೂಲ್ಸ್ ನೋಡಿದ್ರೆ 100ರಿಂದ 120 ಸ್ಟೂಡೆಂಟ್ಸ್ ಒಂದು ಕ್ಲಾಸ್ ಅಲ್ಲಿ ಇರ್ತಾರೆ. ಹಾಗಿರುವಾಗ ಅದಕ್ಕೆ ವರ್ಕ್ ಲೋಡ್ ಆ ರೀತಿ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಮಾಡ್ಬೇಕಿತ್ತು NEP ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ. ಆದ್ರೆ ಇದನ್ನು ರೂಲ್ಸ್ ಅನ್ನು ಯಾರು ಫಾಲೋ ಮಾಡ್ತಾ ಇಲ್ಲ, ಅದೊಂದು ಬೇಸರದ ಸಂಗತಿ. ಎಲ್ಲ ಇವರು ಹೇಳ್ತಾರೆ ಅದು ರೂಲ್ಸ್ ಇದಕ್ಕೆ ಅಪ್ಲಿಕೇಬಲ್ ಆಗುದಿಲ್ಲ ಅಂತ ಹೇಳಿ. ಆದ್ರೆ NEP ಮಾಡುವಂತ ರೂಲ್ಸ್ಗಳು ಇದಕ್ಕೆ ಅಪ್ಲಿಕೇಬಲ್ ಆಗ್ತದಾ ಇಲ್ವಾ ಅಂತ ಹೇಳಿ ಇಲ್ಲಿ ನಾವು ಪ್ರಶ್ನೆ ಮಾಡೋದು ಫಸ್ಟ್ ಕ್ವಶನ್.
ಆದ್ರೆ ಈ NEP ಪ್ರಕಾರ ಅಂತ ಹೇಳೋದು ನಮ್ಮ ಎಕ್ಸಾಂಪಲ್ ಹೇಳಿದ್ರೆ ಕಲಾ ವಿಭಾಗ ಆರ್ಟ್ಸ್ ನೋಡಿ, ಇಂಟೀರಿಯರ್ ಕಾಲೇಜ್ ಆಗಿರ್ಬೋದು, ರಿಮೋಟ್ ಕಾಲೇಜ್ ಆಗಿರ್ಬೋದು, ಒಂದು ಕಾಲೇಜ್ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಒಂದು ಕಾಲೇಜಲ್ಲಿ 15 ಸ್ಟೂಡೆಂಟ್ಸ್ ಬರುದೇ ಕಷ್ಟ. ಆಗಿರುವಾಗ ಅಲ್ಲಿ ಸೆಕ್ಷನ್ ಹೇಗೆ ಮಾಡೋದು ನೀವೇ ಹೇಳಿ. ಆಗಿರುವಾಗ ಅಲ್ಲಿ ಈಗ NEP ಪ್ರಕಾರ 3 ಮೇಜರ್ ಸಬ್ಜೆಕ್ಟ್ ಇತ್ತು. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ಆದ್ರೆ NEP ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಂದಾದ್ಮೇಲೆ ಈಗ 2 ಮೇಜರ್ ಸಬ್ಜೆಕ್ಟ್ ಆಗಿದೆ. ಅದು ಹಿಸ್ಟ್ರಿ ಇಕನಾಮಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು. ಹಾಗೆ ಒಂದು ಸೈಡ್ ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಆಗಿರುವಾಗ ನಾವು ಮಿನಿಮಮ್ ಈಗ ಕ್ಯಾಲ್ಕುಲೇಷನ್ ಮಾಡುವಾಗ ಒಂದು ಕಾಲೇಜಿನಿಂದ 3 ಜನ ವರ್ಷ ಕಮ್ಮಿ ಆದ್ರೆ NEP ಪ್ರಕಾರ ಅಂದ್ರೆ ಶಿಕ್ಷಕರು ಅಂದ್ರೆ ವರ್ಕ್ ಲೋಡ್ ಕಮ್ಮಿ ಆಗ್ತದೆ. ಆಕ್ಚುಲಿ ಇದು NEP ಎಂಬುದು ಸ್ಟೂಡೆಂಟ್ ಓರಿಯೆಂಟೆಡ್ ರಾದರ್ ದೆನ್ ಟೀಚರ್ ಓರಿಯೆಂಟೆಡ್. ಆದ್ರೆ ಟೀಚರ್ ಓರಿಯೆಂಟೆಡ್ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಸೆಕ್ಷನ್ ಆದ್ರೆ ಮಾತ್ರ. ಇಲ್ಲಿ ಅಂದ್ರೆ ಈಗ 50 ಪ್ರಪೋರ್ಷನೇಟ್ ಅಂತ ಹೇಳಿದ್ರೆ ಒಂದು ಸೆಕ್ಷನ್ ಅಂತ. ಇಲ್ಲಿ ಇರೋದು ಈಗಿನ ರೂಲ್ಸ್ ಪ್ರಕಾರ 100ರಿಂದ 120 ಸ್ಟೂಡೆಂಟ್ಸ್ ಇರೋದು. ಆಗಿರುವ ಕಾರಣ ಅಲ್ಲಿ ಒಬ್ಬರ ವರ್ಕ್ ಲೋಡ್ ಒಂದು ವರ್ಷದಲ್ಲಿ 3 ಲೆಕ್ಚರರ್ಸ್ ಹೊರಗೆ ಹೋದ್ರೆ ಇಂತಹ 400 ಕಾಲೇಜ್ ಆಗುವಾಗ ವರ್ಷಕ್ಕೆ 1200 ಗೆಸ್ಟ್ ಲೆಕ್ಚರರ್ಗಳು ಹೊರಗೆ ಹೋಗುವಂತ ಪರಿಸ್ಥಿತಿ. ಅದು ಹೇಳುದು ನಾನು ಈಗ 15 ಅವರ್ ಅಲ್ಲ 8 ಅವರ್ ಆಗಿ ಹೇಳುವಾಗ ನಾನು. ಆಗಿರುವಾಗ ಇದು 2 ವರ್ಷ 3 ವರ್ಷ ಆಗುವ 3600 ಗೆಸ್ಟ್ ಲೆಕ್ಚರರ್ಗಳು ಹೊರಗೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇದು ಅಡ್ಡಕತ್ತರಿಯಲ್ಲಿ ಆ ರೀತಿಯ ಒಂದು ನಿಜಕ್ಕೂ ಭಾರಿ ಇದರ ಹಿಂದೆ ಇರುವ ಲಾಜಿಕ್ ಅದು ನಿಜಕ್ಕೂ ಶಿಕ್ಷಕರಿಗೆ ಮಾತ್ರ ಇದು ಗೊತ್ತು. ನಾವೆಲ್ಲ ಪತ್ರಿಕೆಯಲ್ಲಿ ಮೊನ್ನೆ ಸಿಹಿ ಸುದ್ದಿಯನ್ನು ನೋಡಿ ಆಯ್ತು ಶಿಕ್ಷಕರಿಗೆ ಏನೋ ತುಂಬಾ ಸಮಯದಿಂದ ಬೇಡಿಕೆ ಇತ್ತು, ಏನೋ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಟ್ಟರು ಅಂತಲೇ ನಂಬಿಕೊಂಡದ್ದು. ಎಸ್, ಈ ನಡುವೆ ನಮ್ಮ ಜೊತೆಗೆ ಡಾಕ್ಟರ್ ಶಾಹಿದಾ ಅವರಿದ್ದಾರೆ ನೇರ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಈಗ ಸಿಹಿ ಸುದ್ದಿಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಹೌದು, ನಿಮ್ಮ ಶಿಕ್ಷಕರು ಕೂಡ ಮಾತಾಡಿದ್ರು. ಈಗ ಏನು ಹೋರಾಟದ ಮುಂದಿನ ಕತೆ, ಹೋರಾಟ ಮುಂದುವರಿತಾ ಉಂಟಾ? ಹಾ, ಖಂಡಿತ ಸರ್, ಮುಂದುವರಿತಾ ಉಂಟು. ಯಾಕಂದ್ರೆ 7500 ಜನ ಹೊರಗೆ ಉಳ್ಕೊಂಡ್ಮೇಲೆ ಅವರಿಗೋಸ್ಕರ ನ್ಯಾಯ ಒದಗಿಸ್ಬೇಕಾದ್ ನಮ್ದು ಕರ್ತವ್ಯ ಅಲ್ವಾ ಸರ್? ನಮ್ಗೆ ಸಿಹಿ ಸುದ್ದಿ ಸಿಕ್ತು, 7000 ಜನರಿಗೆ ಸಿಹಿ ಸುದ್ದಿಯಾಗಿ ನಾವು ಒಳಗೆ ಹೋಗಿ ಹೊರಗುಳಿದವರಿಗೆ ಅನ್ಯಾಯ ಮಾಡುದು ನಿಜಕ್ಕೂ ಅದು ತುಂಬಾ ದೊಡ್ಡ ಅಪರಾಧವೇ ಆಗುತ್ತೆ. ನಮ್ ಹೋರಾಟ ಇದ್ದದ್ದು ಏನ್ ಹೇಳಿ ಸರ್, ನಾವು ಎಲ್ಲರಿಗೂ 14,500 ಜನರಿಗೂ ಭದ್ರತೆ ಕೊಡ್ಬೇಕು, ವಿಲೀನತೆ ಮಾಡ್ಬೇಕಂತ ಇದ್ದದ್ದು. ನಮ್ಗೆ ಈ ರೀತಿ ನಿರೀಕ್ಷೆ ಇರ್ಲಿಲ್ಲ ಸರ್, ಈ ರೀತಿ ಸರ್ಕಾರ ಘೋಷಣೆ ಮಾಡುತ್ತೆ ಅಂತ. ಒಂದು ಕ್ಷಣಕ್ಕೆ ಖುಷಿಯಾಯಿತು ಸಿಹಿ ಸುದ್ದಿ ಅಂತ ಕೇಳಿ. ಮತ್ತೊಂದು ಕ್ಷಣದಲ್ಲಿ 15 ಅವರ್ ಅಂತ ಹೇಳಿದ ತಕ್ಷಣ ಇದು ಬಾಂಬ್ ಸಿಡಿಸಿದಷ್ಟು ಶಾಕ್ ಆಗಿ ಹೋಯ್ತು ಸರ್. ಯಾಕಂದ್ರೆ ಅಲ್ಲೇ ನಮ್ಗೆ ಲೆಕ್ಕ ಸಿಕ್ತು, ಅರ್ಧ ಜನ ಹೊರಗುಳಿತಾರೆ ಅಂತ. ತಪ್ಪು ಮಾಡಿತ್ತು ಸರ್ ಸರ್ಕಾರ, ನಮ್ಮ ಹೋರಾಟದ ದಿಕ್ಕನ್ನೇ ತಪ್ಪಿಸಿ ಬಿಟ್ಟು. ನೋಡಿ ಸರ್, ಹೋರಾಟ ದಿಕ್ಕನ್ನು ತಪ್ಪಿಸಿ ಬಿಟ್ಟು ನಾವು ಈಗ ಇತ್ತೀಚೆಗೆ ಸೆಮಿಸ್ಟರ್ ವೈಸ್ ನಮ್ಮನ್ನು ಪರಿಗಣಿಸ್ತು ಸರ್ಕಾರ. NEP ಬಂದಾಗ ಸೆಮಿಸ್ಟರ್ ವೈಸ್ ನಮ್ಮನ್ನು ಪರಿಗಣಿಸ್ತಾ ಅದು ನಮ್ಗೆ ದೊಡ್ಡ ಸಮಸ್ಯೆ ಅಂತ ಗೊತ್ತಾಗಿ ನಾವು ಹೋರಾಟಕ್ಕೆ ಇಳಿದ್ದು. ಸೆಮಿಸ್ಟರ್ ವೈಸ್ 6 ತಿಂಗಳು ಮಾತ್ರ ವರ್ಷಕ್ಕೆ ಸ್ಯಾಲರಿ ಪಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ, ವರ್ಷವಿಡೀ ನಾವು ಇನ್ನು 6 ತಿಂಗಳು ಏನ್ ಮಾಡುದು ಎನ್ನುವುದು ಎಲ್ಲರ ಮುಂದೆ ಸಮಸ್ಯೆ ಬಂದಿತ್ತು. ಹಾಗಾಗಿ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಮತ್ತೆ ಲೈಫ್ ಟೈಮ್ ವರೆಗೂ ನಾವು ಸೇವಾ ಭದ್ರತೆ ಪಡ್ಕೊಳ್ಬೇಕು. ಯಾಕೆಂದ್ರೆ ಟ್ರಾನ್ಸ್ಫರ್ ಆದಾಗ, ಹೊಸ ನೇಮಕಾತಿ ಆದಾಗ ಪ್ರತಿ ವರ್ಷ ನಮ್ಗೆ ಇದು ಆತಂಕ, ಈ ಸಲ ಇದ್ದವ್ರು ನೆಕ್ಸ್ಟ್ ಇಯರ್ ಇರುದಿಲ್ಲ ಎಂಬುದು ಆತಂಕ ಇರ್ತಿತ್ತು ಸರ್. ಇದೆಲ್ಲ ಸಮಸ್ಯೆಗಳಿಂದ ಹೊರ ಬರ್ಬೇಕೆನ್ನೋ ಉದ್ದೇಶದಿಂದ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ಹೋರಾಟದಿಂದ ಅರ್ಧ ಜನರಿಗೆ ಕಹಿ, ಅರ್ಧ ಜನರಿಗೆ ಸಿಹಿ ಹಂಚಿ ಬಿಡ್ತು ಸರ್ಕಾರ. ಆದ್ರೆ ಈ ಅರ್ಧ ಜನ ಸಿಹಿ ಅವರು ಕೂಡ ಯಾರು ಏನು ಅಂತ ಇಲ್ಲ ಅಂದ್ರೆ ಎಲಿಜಿಬಿಲಿಟಿ ಇದ್ದವರು, ಸ್ವಲ್ಪ ಸರ್ವಿಸ್ ಇದ್ದವರು ಒಳಗೆ ಹೋಗ್ತಾರೆ ಸರ್. ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಮಾತ್ರ. ಅದು ಈಗಲೂ ಯಾರಿಗೂ ಗ್ಯಾರಂಟಿಡ್ ಲೈಫ್ ಅಲ್ಲ, ಅದು ಒಳಗೆ ಹೋದ್ಮೇಲೆ ಮಾತ್ರ. ಒಳಗ್ ಹೋಗಿಯೂ ಕೂಡ ನಾವು ಸಹ ಇನ್ನೇನು ಮುಂದೆ ಶಾಶ್ವತ ಮೀನ್ಸ್ ರಿಟೈರ್ಮೆಂಟ್ ಆಗುವ ತನಕ ಇರ್ತೇವೋ ಅದು ಗ್ಯಾರಂಟಿ ಇಲ್ಲ ಸರ್. ಯಾಕಂದ್ರೆ 10 ತಿಂಗಳಿಗೆ ಮಾತ್ರ ನಮ್ಮನ್ನ ನೇಮಕ, ಮತ್ತೆ ಪ್ರತಿ ವರ್ಷ ನಮ್ಮನ್ನು ಹೊಸದಾಗಿ ಆಯ್ಕೆ ಮಾಡ್ಕೊಳ್ಳೋದು. ಸೊ ಆ ಒಂದು ಸಮಸ್ಯೆ, ಮತ್ತೆ ಯಾವುದೇ ರೀತಿಯ ಬೇರೆ ಸೌಲಭ್ಯಗಳೇನೆ ಒದಗಿಸ್ಲಿಲ್ಲ.
ಸರ್ ಈಗ 11,000 13,000 ಪಡ್ಕೊಂಡು ಉದ್ಯೋಗದಲ್ಲಿದ್ದಾಗ್ಲೇ ಅದೆಷ್ಟೋ ನಮ್ಮ ವೃತ್ತಿ ಬಾಂಧವರು ದುಬಾರಿ ಜೀವನದ ನಿರ್ವಹಣೆ ಮಾಡ್ಲಿಕ್ಕೆ ಆಗದೆ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಹೀಗಿರುವಾಗ ಈಗ ಇರುವ ಉದ್ಯೋಗವೇ ಕಳೆದುಕೊಂಡರೆ ಅವರ ಹೊಟ್ಟೆ ಮೇಲೆ ಕಲ್ಲು ಹೊತ್ತಾಕಿದೆ. ಅದೆಷ್ಟು ಜನ ಬಲಿಯಾಗ್ತಾರೋ ಗೊತ್ತಿಲ್ಲ ಸರ್. ಈ ಸರ್ಕಾರಕ್ಕೆ ಇನ್ನೆಷ್ಟು ಜನರ ಬಲಿ ಬೇಕೋ ಅದು ಗೊತ್ತಿಲ್ಲ. ಅಲ್ಲ, ನನ್ ಪ್ರಶ್ನೆ ಸರ್, ಬೇರೆ ರಾಜ್ಯಗಳಲ್ಲೆಲ್ಲ ಆಗತ್ತಂತೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ ಆಗೋಲ್ಲ? ಭದ್ರತೆ ಕೊಡಲು ಆ ರಾಜ್ಯಗಳು ನಮ್ಮ ದೇಶದಲ್ಲಿ ಇಲ್ವಾ? ನೂರೊಂದು ಕಾರಣ ಕೊಡ್ತಾರೆ, ಭದ್ರತೆ ಕೊಡ್ಲಿಕ್ಕೆ ಆಗೋಲ್ಲ, ಕಾನೂನಿನ ತೊಡಕು, ಇದೆಲ್ಲ ಕಾರಣ, ನೆಪ ಕೊಟ್ಟು ಕಾರಣ ಕೊಡ್ತಾರಲ್ಲ ಸರ್. ಅವ್ರು ಯಾಕೆ ಬೇರೆ ರಾಜ್ಯದಲ್ಲಿ ಇದಾಗಿದೆ ನಮ್ ರಾಜ್ಯದಲ್ಲೂ ಮಾಡೋಣ ಎನ್ನುವುದು ಪಾಸಿಟಿವ್ ಥಿಂಕ್ ಯಾಕೆ ಮಾಡೋಲ್ಲ? ಖಂಡಿತ ಒಂದು ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಪಕ್ಕದ ರಾಜ್ಯದಲ್ಲಿ ಈ ರೀತಿ ಒಂದು ಒಳ್ಳೆಯ ಮಾಡೆಲ್ ಇದೆ ಅಂತ ಹೇಳುವಾಗ ಆ ಒಳ್ಳೆಯ ಮಾಡೆಲ್ ಅನ್ನು ನಾವು ಅನುಷ್ಠಾನ ಮಾಡಿಕೊಳ್ಬೇಕಲ್ವಾ? ಸರ್, ನಾನ್ ಮೊನ್ನೆ ಮೀಟಿಂಗ್ ಅಲ್ಲಿ ಇದ್ದಾಗ ಅಶ್ವಥ್ ನಾರಾಯಣ್ ಸರ್ ಇದ್ರೆ ಹೋಗಿ ನಿಂತು ಹೇಳಿದೆ, ಸರ್ ನೋಡಿ NEP ಕರ್ನಾಟಕ ರಾಜ್ಯದಲ್ಲಿ ತಂದ ಹೆಗ್ಗಳಿಕೆ ನೀವು ತಗೊಂಡಿದ್ದೀರಿ. ಈಗ ನೀವು ನಮ್ಮ ರಾಜ್ಯದಲ್ಲಿ ಎಲ್ಲಾ ರಾಜ್ಯದ ನೀವು ಮಾದರಿಯನ್ನು ಅವಲೋಕಿಸಿ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಹೊಸತನ ಮಾದರಿಯನ್ನು ಸೃಷ್ಟಿಸಿ ಇಡೀ ದೇಶದಲ್ಲಿ ಅದು ಮಾದರಿ ಆಗ್ಬೇಕಂತ ಹೇಳಿದೆ. ಕರ್ನಾಟಕದ ಮಾದರಿ, ಈ ಕರ್ನಾಟಕದ ಮಾದರಿ ಎಲ್ಲಾ ರಾಜ್ಯದ ಮಾದರಿಯನ್ನು ಅವಲೋಕಿಸಿ ಕರ್ನಾಟಕದಲ್ಲೇ ಒಂದು ಹೊಸತಾದ ಮಾದರಿಯನ್ನು ರಚಿಸಿ ಇಡೀ ದೇಶದಲ್ಲಿ ಆ ಮಾದರಿ ಹೆಸರಾಗ್ಬೇಕಂತ ನಾನು ಹೇಳಿದೆ ಸರ್. ನಾನು ಆಡಿದ ಮಾತು ಅದೇ ಒಂದು ಅವರಲ್ಲಿ. ಸೊ ಇಲ್ಲ ಸರ್, ನಮ್ಗೆ ನಿರೀಕ್ಷೆ ಇರ್ಲಿಲ್ಲ ಈ ರೀತಿ ಸರ್ಕಾರ ನಮ್ ಜೊತೆ ಮಾಡುತ್ತೆ ಅನ್ನೋದು ನಿರೀಕ್ಷೆ ಇರ್ಲಿಲ್ಲ. ಆ ದಿನ ಮೀಟಿಂಗ್ ಅಲ್ಲಿ ಇದ್ದಾಗ್ಲೂ ಏನೋ ಒಂದು ಎಲ್ಲರೂ ಅವ್ರು ಹೇಳ್ತಿದ್ರು ನಿಮ್ ಪರವಾಗಿದ್ದಾರೆ, CM ಕೂಡ ನಿಮ್ ಪರವಾಗಿದ್ದಾರೆ, ನನ್ನಿಂದ ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಒಳ್ಳೇದನ್ನು ನಾನ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ ಅನ್ನೋ ಒಂದು ಅವರು. ಸೊ ಹಾಗಾಗಿ ನಾವು ತುಂಬಾ ಏನೋ ಒಂದು ಒಳ್ಳೆ ನ್ಯೂಸ್ ಎಲ್ಲರಿಗೂ ಕೊಡ್ಬಹುದೆನ್ನುವ ನಿರೀಕ್ಷೆಯಲ್ಲಿ ಇದ್ದವರಿಗೆ ಬಹಳ ದೊಡ್ಡ ಆಘಾತ ಕೊಟ್ಬಿಡ್ತಾರೆ. ಎಲ್ಲಿಗೆ ಹೋಗ್ಬೇಕು ಸರ್? ಅವ್ರು ಇನ್ನು ಅಷ್ಟಷ್ಟು ವರ್ಷ ಸರ್ವಿಸ್ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಹೊಟ್ಟೆಗೆ ಚಂಡಿ ಬಟ್ಟೆ ಕಟ್ಕೊಡುದಾ? ಖಂಡಿತ ಇಷ್ಟು ಮಾಡಬಾರ್ದಿತ್ತು ಸರ್. ಆಗ್ಲಿ ಏನೋ ಒಂದು ಆದೇಶ ಹೊರಡಿಸಿದ್ದಾರೆ, ಬಟ್ ಈ ಆದೇಶವನ್ನು ಹಿಂತಕೊಂಡು ಎಲ್ಲರಿಗೂ ಒಂದು ನ್ಯಾಯ ಒದಗಿಸುವಂತ ಕೆಲಸ ಈಗ ಸರ್ಕಾರ ಮಾಡ್ಲೇಬೇಕು ಸರ್. ನಾವು ಈ ಆದೇಶ ಈ ಜಾಹೀರಾತನ್ನೆಲ್ಲ ನೋಡಿ ತಿಳ್ಕೊಂಡದು ಆಯ್ತು. ಅತಿಥಿ ಉಪನ್ಯಾಸಕರುಗಳಿಗೆ ಇನ್ನು ಬಾರಿ ಒಳ್ಳೆಯ ಒಂದು ವ್ಯವಸ್ಥೆ ಆಯ್ತು ಅಂತ ನಾವು ನಂಬಿಕೊಂಡದ್ದು. ಖಂಡಿತ ಸರ್. ಅಲ್ಲ, ಈಗ ನಾವು ಸಾಮಾನ್ಯ ಪತ್ರಿಕಾಗೋಷ್ಠಿಗೆ ಹೋದಾಗ ಹಾಗೆ ಹೇಳಿದ್ರು, ನಮ್ಗೆ ಒಂದ್ಸಲ ಬಹಳ ಖುಷಿ ಆಯ್ತು. 1 to ಡಬಲ್ಗಿಂತ ಜಾಸ್ತಿ ನಿಮ್ಗೆ ಸಿಕ್ತಲ್ಲ ಅಂತೇಳಿ ಬಹಳ ಖುಷಿ ಪಟ್ಟು, ಇದರ ಒಳಗಿನ ಮರ್ಮ ಗೊತ್ತಾಗಿದೆ ನಿಮ್ಮಿಂದ ಅನ್ನುವಾಗ ಬೇಸರ ಆಯ್ತು ತುಂಬಾ. ಹೌದು, ನೀವು ಹೇಳ್ತೀರಿ 8 ವರ್ಷ 10 ವರ್ಷ 12 ವರ್ಷ ಈ ರೀತಿಯಾಗಿ 15 ವರ್ಷ 20 ವರ್ಷ. ಹೌದು ಸರ್. ಇನ್ನೊಂದ್ ಪಾಯಿಂಟ್ ಅಲ್ಲಿ ಪ್ರಭಾಕರ್ ಸರ್ ಹೇಳಿದ್ರು, ನಾವೇ ಸಂತೋಷ ಇಲ್ಲದೆ ಇರುವಾಗ ಮಕ್ಕಳಿಗೆ ಹೇಗೆ ಗುಣಮಟ್ಟದ ಶಿಕ್ಷಣ ಕೊಡುವುದು ಅಂತ ಹೇಳಿದ್ರಲ್ಲ. ಖಂಡಿತ ಸರ್. ನೋಡಿ, ಪರ್ಮನೆಂಟ್ ಗಳಿಗೆಲ್ಲ 1.5-2 ಲಕ್ಷ ಕೊಡ್ತಾರಲ್ಲ ಸರ್, ಸರ್ಕಾರ ಅವರ ಸ್ಯಾಲರಿಯನ್ನು ಒಂದೇ ಸಲಕ್ಕೆ ಹೈಕ್ ಮಾಡಿ ಕಾರಣ ಇದೇ ಕಾರಣ ಸರ್. ಅಂದ್ರೆ ಟೀಚರ್ಸ್ ಗಳನ್ನು ಸಂತೋಷವಾಗಿಟ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡ್ತಾರೆ ಎನ್ನುವ ಕಾರಣಕ್ಕೆ ಅಲ್ಲಿ ಹೈಕ್ ಮಾಡಿ ಸರ್ ಈ ರೀತಿ ಲಕ್ಷ ಕೊಟ್ಟಿದ್ದು. ಹಾಗಾದ್ರೆ ನಾವು ಶಿಕ್ಷಕರಲ್ವಾ? ನಾವು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡೋದು ಬೇಡವಾ? ನಾವು ಸಂತೋಷವಾಗಿರೋದು ಬೇಡವಾ? ಖಂಡಿತ. ಅದು ಹೇಗೆ ತಾರತಮ್ಯ ಮಾಡ್ತದೆ ಸರ್? ಬೇಡ, ಅವ್ರಷ್ಟಲ್ದಿದ್ರು ನಮ್ಗೆ ಕನಿಷ್ಠ ಅಂದ್ರೆ ಒಂದು ಗರಿಷ್ಠ ಸುಖಕರವಾದ ಜೀವನ, ಸಂತೋಷಕರವಾದ ಜೀವನ ಆದ್ರೂ ನಾವು ಮಾಡ್ಬೇಕಲ್ಲ. ಖಂಡಿತ ಮೇಡಮ್. ಈಗ ಎಲ್ಲರಿಗೂ ಅವರದೇ ಆದ ಕುಟುಂಬ, ಸಂಸಾರ, ಮನೆಯಲ್ಲಿ ತಂದೆ ತಾಯಿ ಅಥವಾ ವೃದ್ಧರು ಅಥವಾ ಬಂಧು ಬಳಗದವರೆಲ್ಲ ಇರ್ತಾರೆ. ಅವ್ರನ್ನೆಲ್ಲ ನಾವು ನೋಡುವ, ನಿರ್ವಹಣೆ ಮಾಡುವಂತ ಜವಾಬ್ದಾರಿ ಇರುತ್ತೆ. ಸೊ ಇಂತಹ ಕಷ್ಟ ಇಂಥದ್ರಲ್ಲಿ ಈಗ ಉದ್ಯೋಗವೇ ಇಲ್ಲದೆ ನೋಡಿ ಸರ್, ಮತ್ತೆ ಮೇನ್ ಸರ್ಕಾರಗಳು ಏನ್ ಮಾಡ್ಬೇಕು ಸರ್? ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕು, ಇರುವ ಉದ್ಯೋಗಗಳನ್ನ ನಾಶ ಮಾಡುದಲ್ಲ ಸರ್. ಎಸ್, ಎಕ್ಸಾಕ್ಟ್ಲಿ. ಇರುವ ಉದ್ಯೋಗಗಳನ್ನು ನಾಶ ಮಾಡಬಾರದು. ಆದ್ರೆ ಈಗ ನೀವು ಹೇಳೋ ಪ್ರಕಾರ ಮತ್ತೆ ಇಲ್ಲಿ ಧೀರಜ್ ಅವರು ಕೂಡ ಇದ್ದಾರೆ, ಹೇಮಚಂದ್ರ ಅವರು ಕೂಡ ಇದ್ದಾರೆ. ಏನು ಇರುವಂತ ಉದ್ಯೋಗವನ್ನೇ ಇಲ್ಲಿ ಕಡಿತ ಮಾಡ್ತಾ ಇದ್ದಾರೆ. ಹೌದು, ಸರ್ಕಾರ ಇನ್ನೂ ಉದ್ಯೋಗ ಸೃಷ್ಟಿ ಮಾಡ್ತಾ ಹೋಗ್ಬೇಕು. ಕಡಿತ ಮಾಡಿದ್ರೆ ನಿರುದ್ಯೋಗ ಇನ್ನೂ ಕಂಟಿನ್ಯೂ ಆಗ್ತದೆ ಅಂತ.
ಅದು ಕೂಡ ಇನ್ನೊಂದು ಏನಂತ ಹೇಳಿದ್ರೆ ಮೇಡಮ್, ಮತ್ತೆ ಸರ್, ಯಾರು ಕೂಡ ಮಕ್ಕಳು ಎಸ್ ನಾನು ನಾಳೆ ಒಂದು ಲೆಕ್ಚರರ್ ಆಗ್ಬೇಕು, ಟೀಚರ್ ಆಗ್ಬೇಕಂತ ಬರ್ಲಿಕ್ಕೆ ಇಲ್ಲ ಅಲ್ಲ? ಇಲ್ಲ, ಖಂಡಿತ ಇಲ್ಲ ಸರ್. ಇಷ್ಟೆಲ್ಲ ನೋಡಿದ್ಮೇಲೆ ಅಯ್ಯೋ ಎಲ್ಲಿ ನೀವ್ ಏನ್ ಬೇಕಾದ್ರೂ ಮಾಡಿ, ಗೆಸ್ಟ್ ಲೆಕ್ಚರ್ಸ್ ಆಗಿ ಗೌರ್ಮೆಂಟ್ ಕಾಲೇಜ್ ಇಡ್ಬೇಡಿ. ನಮ್ಮ ಜೀವನ ಅಂತೂ ಸ್ಪಾಯ್ಲ್ ಮಾಡ್ಕೊಂಡ್ ಬಿಟ್ಟಿದ್ದೇವೆ, ಇನ್ ನಿಮ್ಮ ಜೀವನಗಳನ್ನ ನೀವು ಸ್ಪಾಯ್ಲ್ ಮಾಡ್ಕೊಳ್ಬೇಡಿ ಅಂತ ನಾವು ಹೇಳ್ತಾನೆ ಇದ್ದೇವೆ ಸರ್. ಯಾಕೆ ಗೊತ್ತಾ, ನಮ್ಮ ಅನುಭವ, ನಮ್ಮ ಕಷ್ಟ ಮಕ್ಕಳಿಗೆ ಆಗ್ಬಾರ್ದು. ಒಂದು ಕಾಲ ಇತ್ತು ಲೆಕ್ಚರರ್ಸಿಗೆ ಅವಕಾಶ ಜಾಸ್ತಿ ಇತ್ತು, ಆಗ ಜನ ಕಮ್ಮಿ ಇದ್ರು, ಅಲ್ಲಿ ಪೋಸ್ಟ್ ಜಾಸ್ತಿ ಇತ್ತು. ಈಗೇನಾಗಿದೆ ಅಂದ್ರೆ ಎಜುಕೇಶನ್ ಮಾಡೋರು ಜಾಸ್ತಿ, ಯಾಕಂದ್ರೆ ಹೆಚ್ಚು ಕಲಿಬೇಕು, ಮುಂದೆ ಏನಾದ್ರು ರೀಚ್ ಆಗ್ಬೇಕು ಅಂತ ಒಂದು ಆಸೆ ಇರ್ತದೆ, ಜಾಸ್ತಿ ಕಲಿತಾರೆ. ನಾಳೆ ಒಂದು ಕಡೆ ನಾವು ರೀಚ್ ಆಗ್ಬೇಕು ಅಂತ ನಾವು ಅದನ್ನ ಹೇಳ್ತೇವೆ, ನೀವು ಕಲಿಬೇಕು ಅಂತ. ಗಲ್ಲಿಗೂ ಕಾಲೇಜ್ಗಳು ಎಲ್ಲ ಓಪನ್ ಆಗಿದೆ, ಮಕ್ಕಳು ವಿದ್ಯೆಯನ್ನು ತಕೊಳ್ಬೇಕು, ಬಟ್ ಜಾಬ್ ಅನ್ನು ಮಾತ್ರ ಗಿಟ್ಟಿಸ್ಕೊಳ್ಬಾರ್ದು. ಅಂತ ಅವಕಾಶಗಳು ಮಾತ್ರ ಮಾಡಿಕೊಳ್ಬಾರ್ದು ಸರ್ಕಾರ, ಮತ್ತೆ ವ್ಯವಸ್ಥೆ ಮಾಡಿಕೊಡ್ತದೆ. ಏನ್ ಯೂಸ್ ಸರ್ ಇಷ್ಟೆಲ್ಲ ಓದ್ಕೊಂಡು? ಮಕ್ಕಳಿಗೂ ನಾವು ಕಲೀರಿ ಅಂತ ಹೇಗೆ ಹೇಳುದು? ಎಷ್ಟು ಕ್ಲಿಷ್ಟಕರವಾದ ಪ್ರಶ್ನೆ ಇದಕ್ಕೆ. ಇದಕ್ಕೆ ನಾಗರಿಕ ಸಮಾಜವೇ ಉತ್ತರ ಕೊಡಬೇಕು, ನಮ್ಮ ಜನಪ್ರತಿನಿಧಿಗಳು, ಸರ್ಕಾರವೇ ಉತ್ತರ ಕೊಡಬೇಕು. ನಾವು ಇಷ್ಟೆಲ್ಲ ಓದಿಕೊಂಡು ಕಲಿತು ಏನು ಪ್ರಯೋಜನ ಅಂತ. ಸರ್ ಅಲ್ಲ, ಇದೆಲ್ಲ ಅವರ ಮಕ್ಕಳಿಗೆ ಈ ತರ ಸಮಸ್ಯೆ ಆದ್ರೆ ಅವರು ಹೀಗೆ ಸುಮ್ನೆ ಇರ್ತಿದ್ರ ಸರ್? ಅಲ್ವಾ, ಬೇರೆಯವ್ರ ಕಷ್ಟನ ಅವ್ರು ಅರ್ಥ ಮಾಡ್ಕೊಡ್ಬೇಕಲ್ಲ. ಈ ತರ ಇದ್ದಕ್ಕಿದ್ದಾಗೆ ಕೆಲ್ಸದಿಂದ ತೆಗ್ದು ಹಾಕುದಂದ್ರೆ ಹೇಗೆ? ಜನ ಅದನ್ನ ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ? ಅವ್ರ ಲೈಫ್ ಅಲ್ಲಿ ಅದನ್ನು ಎಷ್ಟು ಕಷ್ಟ ಆಗ್ಬಹುದು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಏನೇ ಡಿಸಿಷನ್ ತಗೊಳೋದ್ಕಿಂತ ಮುಂಚೆ ಸಾಧಕ ಬಾಧಕ ಆಲೋಚನೆ ಮಾಡ್ಬೇಕು. ಇದ್ರ ಬಗ್ಗೆ ಸಾಧಕ ಬಾಧಕವನ್ನು ಚರ್ಚಿಸ್ಬೇಕು, ಅದ್ರ ನಂತರ ಡಿಸಿಷನ್ ತಗೊಳ್ಬೇಕು. ಏಕಾಏಕಿ ಮಾಡುದು, ಅವ್ರಿಗೆ ಇಷ್ಟ ಬಂದಂಗ್ ಮಾಡುದು, ಇಷ್ಟ ಬಂದಂಗ್ ತೆಗುದು, ಇಷ್ಟ ಬಂದಾಗ ಹಾಕುದು, ಒಂದ್ ರೀತಿ ಯೂಸ್ ಅಂಡ್ ಥ್ರೋ ತರ ಆಗ್ಬಿಟ್ಟೆವು ನಾವು ಗೆಸ್ಟ್ ಲೆಕ್ಚರ್ಸ್. ಎಸ್, ತುಂಬಾ ತುಂಬಾ ಕಷ್ಟದ ಸನ್ನಿವೇಶ ಮೇಡಮ್. ಖಂಡಿತ ಸರ್, ಖಂಡಿತ. ಏನೇ ಇರ್ಲಿ ಸರ್, ಈಗ ಎಲ್ಲರಿಗೂ ಒಂದು ನ್ಯಾಯ ಸಿಕ್ಕರೆ ಸಾಕ್ರಿ. ಎಲ್ಲರೂ ಒಳಗೆ ಏನ್ ಮಾಡ್ತದೋ ಸರ್ಕಾರ ಗೊತ್ತಿಲ್ಲ, ಸರ್ಕಾರಕ್ಕೆ ಬಿಟ್ಟು ಹೋಗ್ತಾರ. ಬಟ್ ಎಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಳ್ಳಿ. ಖಂಡಿತ ಎಲ್ಲರಿಗೂ ಬದುಕುವ ಅವಕಾಶನಾದ್ರೂ ಮಾಡಿಕೊಡಿ. ಶಿಕ್ಷಕರು ಅದು 10 ವರ್ಷ 15 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ನೀವು ಮನೆಗೆ ಹೋಗಿ ಅಂತ ಹೇಳಿದ್ರೆ ಅವರ ಸಂಸಾರ ಖಂಡಿತ ವಸ್ತುಶಃ ಬೀದಿಗೆ ಬಂದು ಬೀಳುತ್ತೆ. ನಮ್ ಕೊಡುಗೆ ತುಂಬಾ ಇದೆ ಅಲ್ವಾ ಸರ್? ಗವರ್ಮೆಂಟ್ ಕಾಲೇಜ್ಗಳಿಗೆ 15-10 ವರ್ಷದ ಇದೆಲ್ಲ ಕೊಡುಗೆ ನೀಡಿದ್ದೇವೆ ಅಲ್ವಾ ಸರ್? ಎಷ್ಟೋ ಮಕ್ಕಳ ಭವಿಷ್ಯವನ್ನು ನಿರೂಪಿಸಿದ್ದೇವೆ. ಸೊ ಸರ್ಕಾರ ಹಾಗೆ ಭವಿಷ್ಯವನ್ನು ನಿರೂಪಿಸ್ಲಿ ಸರ್. ಖಂಡಿತ ಮೇಡಮ್. ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು. ನಿಮ್ ಚಾನೆಲ್ ಮೂಲಕ ನ್ಯಾಯ ಸಿಗುವಾಗ ಮಾಡಿ ಸರ್. 14,000 ಅತಿಥಿ ಉಪನ್ಯಾಸಕರಿಗೂ ನ್ಯಾಯ ಸಿಗುವಂತೆ ಒತ್ತಡ. ನಾವು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೇವೆ. ನಮ್ಮ ಸಮಾಜ, ನಮ್ಮ ನಾಗರಿಕ ಸಮಾಜಕ್ಕೆ ಅರ್ಥ ಆಗಬೇಕು. ಅವರ ಜನಪ್ರತಿನಿಧಿಗಳು ಜೊತೆಗೆ, ಅಂದ್ರೆ ನಮ್ಮ ಜನಪ್ರತಿನಿಧಿ ಜೊತೆಗೆ ಮಾತಾಡಬೇಕು. ನೋಡಿ, ಶಿಕ್ಷಕರು ಅವರ ಕಷ್ಟ ಯಾತನೆ, ನೀವು ಜಾಹೀರಾತಿನಲ್ಲಿ ಕೊಟ್ಟ ವಿಷಯವೇ ಬೇರೆ, ವಾಸ್ತವದ ಕಷ್ಟವೇ ಬೇರೆ. ನೋಡಿ, ಟೀಚರ್ಗಳೆಲ್ಲ ಹೀಗೆ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ನೋಡಿ ಏನು ಎತ್ತ ಅಂತ ಸ್ವಲ್ಪ ಒತ್ತಾಯ ಮಾಡ್ಬೇಕು. ಎಲ್ಲಾ ವಲಯಗಳಿಂದ ಒತ್ತಡಗಳು ಆಗ್ಬೇಕು ಮೇಡಮ್ ಇದಕ್ಕೆ. ಹೌದು ಸರ್, ಖಂಡಿತ. ಈಗ ನೀವು ನಮ್ಮ ಕಷ್ಟ, ನಮ್ಮ ನೋವನ್ನೆಲ್ಲ ನೋಡಿ ನೀವು ಸಹ ನಮ್ಮ ಪದೇ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀರಿ, ನಮ್ಮ ಕಷ್ಟ ಹೌಲಗಳನ್ನು ಕೇಳ್ತಾ ಇದ್ದೀರಿ. ಸೊ ಹಾಗೆ ಸರ್ಕಾರಕ್ಕೂ ಕೂಡ ಒತ್ತಡ ಹಾಕುವ ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಿ ಸರ್. ನಮ್ಮೆಲ್ಲರ ಪರವಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಧೀರಜ್ ಸರ್, ಎಂ ಚಂದ್ರ ಸರ್, ಎಷ್ಟು ಕಷ್ಟದ ಕತೆ ಶಿಕ್ಷಕರದು. ಯಾಕೆ ಏನು ನಮ್ಮ ಒಟ್ಟು ನಾಗರಿಕ ಸಮಾಜ ಅಥವಾ ಈ ಥರ ಎಲ್ಲ ವಲಯಗಳದವರು ಮಾತಾಡೋದಿಲ್ಲ. ಶಿಕ್ಷಕರ ದಿನಾಚರಣೆಯ ಒಂದು ದಿವಸ ಎಲ್ಲ ವರ್ಗದವರು, ಎಲ್ಲ ಏನು ಬೇರೆ ಬೇರೆ ಸಂಘ ಸಂಸ್ಥೆ ಇರ್ಬೋದು, ಎಲ್ಲರೂ ಬಂದು ಭಾರಿ ಸಂಭ್ರಮ. ಮತ್ತು ಈಗಂತೂ ಭಾರಿ ಸುಲಭ ಕೂಡ ಉಂಟಲ್ಲ, ಸ್ಟೇಟಸ್ ಹಾಕಿಕೊಂಡ್ರೆ ಮುಗಿಯಿತು. ಹೌದು. ಯಾಕೆ ಶಿಕ್ಷಕರ ಕಷ್ಟದ ಬಗ್ಗೆ ಇತರರು ಮಾತನಾಡುವುದಿಲ್ಲ, ಅಥವಾ ಯಾಕೆ ಮಾತನಾಡಬಾರದು? ನಾವು ಜನಪ್ರತಿನಿಧಿಗಳ ಹತ್ರ ಇದು ಎಲ್ಲ ಹೇಳ್ತಾ ಇದ್ದೇವೆ, ಅವ್ರಿಗೂ ವಿಷಯ ಗೊತ್ತಿದೆ. ಪ್ರತಿ ಸಾರಿ ಹೋಗ್ತೇವೆ, ಇದು ಇವತ್ತು ನಿನ್ನೆ ಕಥೆ ಅಲ್ಲ. ಯಾವಾಗ ಸರ್ಕಾರ ಅತಿಥಿ ಉಪನ್ಯಾಸಕರು, ಅರೆಕಾಲಿಕರು ಅಂತ ಏನು ಸೃಷ್ಟಿ ಮಾಡಿದ್ರು ಉದ್ಯೋಗ, ಅಲ್ಲಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅತಿಥಿ ಅಂತ ಟೈಟಲ್ ಕೊಟ್ಟ ಮೇಲಂತೂ ಕಷ್ಟವೇ ಬಂದದ್ದು. ಅರೆಕಾಲಿಕ ಅಂತ ಇತ್ತು ಮೊದಲು. ಆಗ ಒಂದು 2 ವರ್ಷ ಟೆಂಪರರಿ ಅಂತ ಇತ್ತು. ಆಗ 2 ವರ್ಷ ಯಾರು ಟೀಚ್ ಮಾಡಿದ್ದಾರೆ ಅವರು 2 ವರ್ಷದ ನಂತರ ಪರ್ಮನೆಂಟ್ ಮಾಡಿದ್ದುಂಟು, ನಿದರ್ಶನ ಉಂಟು ಸರ್ಕಾರ ಹಿಂದಿನ. ಈಗೇನಂದ್ರೆ ಟೈಟಲ್ ಚೇಂಜ್ ಮಾಡಿದ್ದಾರೆ, ಕೆಲಸ ಅದೇ.
ಎಲ್ಲ ಇದೆಲ್ಲ ಅದೇ ಸಿಸ್ಟಮ್ ಎಲ್ಲ ಸೇಮ್. ಟೆಂಪರರಿಯೂ ಅಲ್ಲ, ನೀವು ಓನ್ಲಿ ಗೆಸ್ಟ್ ಬರುದು ಹೋಗುದು ಅಂತ, ಅತಿಥಿಗಳು ಬಂದು ಹೋಗುವುದು ಆ ರೀತಿ ಹೆಸರು. ಎಲ್ಲಿವರೆಗೆ ಅಂದ್ರೆ ಅದು ಒಂದು ವರ್ಡ್ ಇತ್ತು, ಬಾಡಿಗೆ ಉಪನ್ಯಾಸಕರು ಅಂತ ವರ್ಡ್ ಕೊಟ್ಟಿದ್ರು. ಅದಕ್ಕೆ ಆಗ ಸ್ಟ್ರೈಕ್ ಮಾಡಿ, ಬಾಡಿಗೆ ಅಂದ್ರೆ ಇದು ಏನು ರೆಂಟೆಡ್ ಲೆಕ್ಚರರ್ಸ್ ಅಂತ, ಅದನ್ನು ಸ್ಟ್ರೈಕ್ ಮಾಡಿದಕ್ಕೆ ಲಾಸ್ಟ್ ಅತಿಥಿ ಅಂತ ಟರ್ಮ್ ತಂದ್ರು. ಆ ಅತಿಥಿ ಅಂತ ಟರ್ಮ್ ಬಂದು ಸ್ಟ್ರೈಕ್ ಮಾಡಬೇಕಾದ್ರೆ ಇವರಿಗೆ ಸರ್ಕಾರ ನಡೆಸೋರಿಗೆ ಯಾವ್ದು ಅರ್ಥ ಆಗುದಿಲ್ವಾ? ಯಾಕಂದ್ರೆ ಈ ಕಾನ್ಸೆಪ್ಟ್ ತರಬಾರ್ದಿತ್ತು. ನಾನು ಹೇಳುದು, ಅವರು ಅತಿಥಿ ಅನ್ನುವ ಕಾನ್ಸೆಪ್ಟ್ ಅನ್ನೇ ತಂದದ್ರಿಂದ ಈ ತರ ಆದದ್ದು. ಅದ್ರ ಬದಲು ಅವರು ಕಾಲಕ್ಕೆ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾ ಹೋಗಿದ್ರೆ ಈ ತರ ಅತಿಥಿ ಅನ್ನೋ ಕಾನ್ಸೆಪ್ಟ್ ಬರ್ತಾ ಇರ್ಲಿಲ್ಲ. ಸೊ ಅವರೇ ಸೃಷ್ಟಿ ಮಾಡಿದ ಸಮಸ್ಯೆ ಇದು, ಅವರೇ ಸಾಲ್ವ್ ಮಾಡ್ಬೇಕು ಅಂತ ನಾವು ವಿನಂತಿ ಮಾಡೋದು. ಸೊ ಈಗ ಏನು ಮಾಡಿ ಆಗಿದೆ, ಒಂದು 15 ವರ್ಷದ ಕಾಲ ಈ ಒಂದು ಸಮಸ್ಯೆ ಸೃಷ್ಟಿ ಮಾಡಿ ಕಾನ್ಸೆಪ್ಟ್ ಅನ್ನು ಇಲ್ಲಿವರೆಗೆ ಡೆವಲಪ್ ಮಾಡಿದ್ದಾರೆ. ಈಗ ಅವರಿಂದಲೇ ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ನಾವು ಹೇಳೋದು. ಯಾಕಂದ್ರೆ ಒಂದು ಈ ಬಾರಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿಕೊಂಡು ಎಲ್ಲೂ ಯಾರಿಗೆ ಎಷ್ಟು 14,000 ಜನ ಏನಿದ್ದಾರೆ ಅವರಿಗೆಲ್ಲ ಒಂದು ಸೆಟಲ್ಮೆಂಟ್ ಅಂತ ಒಂದು ಮಾಡಿಕೊಂಡು ಸೇವಾ ಭದ್ರತೆ ಅಂತ ಕೊಟ್ಟರೆ ನೆಕ್ಸ್ಟ್ ಈ ಕಾನ್ಸೆಪ್ಟ್ ಮುಂದುವರಿಬಾರ್ದು. ನೆಕ್ಸ್ಟ್ ಬೇಕಿದ್ರೆ ಹೊಸಬ್ರನ್ನು ಮತ್ತೆ ಅಗತ್ಯ ಇದ್ದಾಗ ತಗೊಂಡು ಆ ಥರ ಮಾಡ್ಬೋದು ಅಂತ ನಾವು ಹೇಳೋದು. ಎಸ್, ಖಂಡಿತ ಒಳ್ಳೆಯ ಸಲಹೆ. ಎಸ್, ನೋಡಿ ನಮ್ಮ ಜೊತೆಗೆ ಮನೋಮೋಹನ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ತಾವು ಯಾವ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದೀರಿ ಸರ್? ನಾನು ಇವಾಗ ಬೆಟ್ಟಂಪಾಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದೇನೆ. ಓಕೆ, ಪುತ್ತೂರು ಬೆಟ್ಟಂಪಾಡಿ. 5 ವರ್ಷಗಳ ಕಾಲ ಸುಳ್ಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ. ಕಳೆದ 2019, 20, 21ರಲ್ಲಿ ಇಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಸರ್ಕಾರ ಅತಿಥಿ ಅಂತ ಹೆಸರಿಟ್ಟು ನಮ್ಮದೊಂದು ತಿಥಿ ಮಾಡ್ಲಿಕ್ಕೆ ಹೊರಟಿದೆ. ಈಗ ಯಾವ ಮಾನದಂಡವನ್ನು ಇಟ್ಕೊಂಡು ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇವರು ವೇದಿಕೆ ಸಿಕ್ಕಿದ್ರೆ ಹೇಳ್ತಾರೆ ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ. ಎಲ್ಲಿದೆ ಸಮಪಾಲು? ಎಲ್ಲಿದೆ ಸಮಪಾಲು? 14,500 ಅತಿಥಿ ಉಪನ್ಯಾಸಕರಲ್ಲಿ ಅವರು 8 ಗಂಟೆಯನ್ನ 15 ಗಂಟೆಗಳಿಗೆ ಇನ್ಕ್ರೀಸ್ ಮಾಡಿಕೊಂಡು, ವರ್ಕ್ ಲೋಡ್ ಅನ್ನು ಇನ್ಕ್ರೀಸ್ ಮಾಡಿಕೊಂಡು ಕೇವಲ 7,500 ಅತಿಥಿ ಉಪನ್ಯಾಸಕರನ್ನು ಮಾತ್ರ ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಉಳಿದ 7,500 ಜನ ಎಲ್ಲಿಗೆ ಹೋಗ್ಬೇಕು ಅಂತ? ಎಲ್ಲಿಗೆ ಹೋಗಬೇಕು? ಸರ್ಕಾರವೇ ಹೇಳಬೇಕು. ಸಿಹಿ ಸುದ್ದಿ ಅಂತ ಹೇಳಿದ ಸರ್ಕಾರವೇ ಹೇಳಬೇಕು. ಮನಮೋಹನ್ ಸರ್ ಇದು ಅನ್ಯಾಯ ಮಾಡ್ತಾ ಇದೆ. ಇವರು ಹೇಳ್ತಾರೆ UGC ನೆಟ್ ಫ್ಲೈಟ್ ಹೀಗೆಲ್ಲ ಇವರು ಅರ್ಹತೆ ಉಳ್ಳವರು 4,500 ಜನ ಇದ್ದಾರೆ, ಮತ್ತೆ ಒಟ್ಟು 9,500 ಜನಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಅಪ್ಲಿಕೇಶನ್ ಹಾಕಿ ಅರ್ಜಿ ಸಲ್ಲಿಸ್ಲಿಕ್ಕೆ ಈಗ ಪೋರ್ಟಲ್ ಬಿಟ್ಟಿದ್ದಾರೆ, ನಾಳೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸರ್, ಖಾಸಗಿ ಕಾಲೇಜಿನಲ್ಲಿ ಅದೆಷ್ಟು ಉಪನ್ಯಾಸಕರು ನೆಟ್ ಫ್ಲೈಟ್ ಪಾಸ್ ಆದಂತ ಉಪನ್ಯಾಸಕರಿದ್ದಾರೆ, ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ತಾರೆ. ಖಂಡಿತ. ಅವಾಗ ಈಗ ಸೇವೆ ಸಲ್ಲಿಸ್ತಿರುವಂತಹ ಅತಿಥಿ ಉಪನ್ಯಾಸಕರಲ್ಲಿ ಕೇವಲ 4,500 ಜನಕ್ಕೆ ಮಾತ್ರ ಈ ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ. ಉಳಿದ 10,000 ಜನ ಕೂಡ ಬೀದಿ ಪಾಲಾಗ್ತಾರೆ. ನಾನು 7,000 ಅಂತ ಸರ್ ಮನಮೋಹನ್ ಸರ್ ನಾನು 7,000 ಜನ ಬೀದಿ ಪಾಲಾಗ್ತೇನೆ ಅಂತ ತಿಳ್ಕೊಂಡಿದ್ದೆ. ನೀವು ಹೇಳ್ತೀರಾ 10,000 ಜನ. 10,000 ಜನ ಹೋಗ್ತಾರೆ ಸರ್. ಅಯ್ಯೋ, ಅದರ ಜೊತೆಗೆ ಹೊಸ ಅಪಾಯಿಂಟ್ಮೆಂಟ್ ಅಲ್ಲಿ ಕೆಲವರು ಕಾಲೇಜಿನಲ್ಲಿ ಕೇವಲ 22,000, 23,000 ಸಂಬಳಕ್ಕೆ ದುಡಿತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಇದಕ್ಕೆ ಅಪ್ಲೈ ಮಾಡ್ತಾರೆ. ಈಗ ಫಸ್ಟ್ ಪ್ರಿಫರೆನ್ಸ್ ಆಯ್ಕೆ ಕೊಡುವಂತದ್ದು ಯಾರು ನೆಟ್ ಫ್ಲೆಟ್ ಕಂಪ್ಲೀಟ್ ಆಗಿದ್ದಾರೆ ಅವರಿಗೆ. ಇವ್ರು ಹೇಳುವಂತ 9,500 ಏನು ಅತಿಥಿ ಉಪನ್ಯಾಸಕರ ಹುದ್ದೆ ಎಲ್ಲವೂ ಕೂಡ ಅವರಿಂದ ಭರ್ತಿ ಆಗ್ತದೆ. ನಾವೆಲ್ಲ ಕಳೆದ 8 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದಾರೆ. ನನ್ನ ಹಾಗೆ 10 ವರ್ಷ 15 ವರ್ಷ ಆದವರು ತುಂಬಾ ಜನ ಇದ್ದಾರೆ. ಇವರಿಗೆ ಎಲ್ಲಿಗೆ ಹೋಗ್ಬೇಕು ನಾವು? ನಿಜವಾಗಿ ಇವ್ರು ಹೇಳ್ತಾರೆ ನಾವು UGC ನಿಯಮವನ್ನ ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಸರ್, ಎಷ್ಟು UGC ನಿಯಮವನ್ನ ಫಾಲೋ ಮಾಡಿದ್ದಾರೆ ಇವರು? UGC ನಿಯಮಗಳನ್ನೆಲ್ಲ ಇವರು ಗಾಳಿಗೆ ತೂರ್ತಾ ಇದ್ದಾರೆ. UGC ನಿಯಮದ ಪ್ರಕಾರ ಅವರು ಅತಿಥಿ ಉಪನ್ಯಾಸಕರಿಗೆ 56,000 ಸ್ಯಾಲರಿ ಕೊಡ್ಬೇಕು. ನಮಗೆ ಇದುವರೆಗೆ ಕೊಟ್ಟಿರುವಂತದ್ದು ಕೇವಲ 11,000. ಅದು ನೆಕ್ಸ್ಟ್ ಫ್ಲೈಟ್ ಕಂಪ್ಲೀಟ್ ಆಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಕೊಟ್ಟಿರುವಂತದ್ದು 13,000. ಕಳೆದ 15 ವರ್ಷಗಳಿಂದ ಎಲ್ಲ UGC ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಇವಾಗ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ಮಾಡ್ತಾ ಇರುವಾಗ ಇವರಿಗೆ UGC ನಿಯಮಗಳನ್ನ ನೆನಪಾಗ್ತದೆ ಸರ್. ಒಟ್ಟು ಏನು ಅಂತ ಹೇಳಿದ್ರೆ ನಮ್ಮನ್ನ ಬಗ್ಗು ಬಡಿಬೇಕಷ್ಟೇ. ಬಗ್ಗು ಬಡಿಬೇಕು. ನೀವು ಶಿಕ್ಷಕರು ಬೀದಿಯಲ್ಲಿದ್ದರೂ ತೊಂದರೆ ಇಲ್ಲ ಅಂತ. ಹೌದು, ಇದು ತೀರಾ ಅನ್ಯಾಯವಾಗಿರ್ತಕ್ಕಂಥ ಒಂದು ಸರ್ಕಾರದ ಕ್ರಮ ಇದು.
ಹೀಗೆ ಒಬ್ಬ ಶಿಕ್ಷಣ ಸಚಿವರಾಗಿ ಅಥವಾ ಒಬ್ಬ ಮುಖ್ಯಮಂತ್ರಿಯಾಗಿ ನಿಜವಾಗಿ ಕೂಡ ಒಂದು ಮಾನವೀಯತೆ ಮೆರಿಬೇಕಿತ್ತು. ಆದ್ರೆ ಖಂಡಿತವಾಗಿ ಕೂಡ ಇವರಿಗೆ ನಮ್ಮ ಮೇಲೆ ಒಂದು ಕೂಡ ಸ್ವೀಕಾರ ಅನಿಸ್ತದೆ ಇಲ್ಲ. ನಾನು ಕೇಳಿಕೊಳ್ಳುವುದು ಅಂತ ಹೇಳಿದ್ರೆ ಇನ್ನೊಮ್ಮೆ ಆಲೋಚನೆ ಮಾಡ್ಲಿ, ನಮ್ಮ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಶಿಕ್ಷಣ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಒಟ್ಟು ಸರ್ಕಾರ ನಮ್ಮ ಬಗ್ಗೆ ಇನ್ನೊಮ್ಮೆ ಆಲೋಚನೆ ಮಾಡ್ಬೇಕು. ಇದರ ಪರಿಸ್ಥಿತಿ ಮುಂದೆ ಏನಾಗ್ತದೆ ಅಂತ ಆ ಮೂಲಕ ಮತ್ತೆ ಅವರ ಏನು ಕೈಗೊಂಡಿರ್ತಕ್ಕಂಥ ನಿರ್ಣಯ ಇದೆ ಅದನ್ನ ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ತೇನೆ. ನಿಜಕ್ಕೂ ಜೀವನದಲ್ಲೇ ಬೇಸತ್ತು ಹೋಗ್ಬೋದು ಸರ್. ಹೌದು ಹೌದು. ನಾವು ರೈತರು ಹೀಗಾದ್ರೆ ಖಂಡಿತವಾಗಿ ಮುಂದಿನ ಒಂದು 6 ತಿಂಗಳಲ್ಲಿ ಇದನ್ನೇ ನಂಬಿ ಬದುಕಿರತಕ್ಕಂಥ ಅನೇಕ ಅತಿಥಿ ಉಪನ್ಯಾಸಕರು ಖಂಡಿತ ಆತ್ಮಹತ್ಯೆ ಮಾಡತಕ್ಕಂತ ಇದು ಇದೆ ಸರ್. ಪ್ರಸಂಗಗಳು ಬರ್ಬೋದು, ಸನ್ನಿವೇಶ ಸೃಷ್ಟಿ ಆಗಬಹುದು. 4-5 ತಿಂಗಳು ಜೀವನ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಏನು ಉದ್ಯೋಗ ಇಲ್ಲ, ಅವ್ರಿಗೇನು ಕೂಲಿ ಕೆಲಸಕ್ಕೆ ಇದುವರೆಗೂ ಕೂಡ ಒಂದು ಟೀಚಿಂಗ್ ಪ್ರೊಫೆಷನ್ ಅನ್ನ ನಂಬಿ ಹೋಗಿರ್ತಕ್ಕಂಥವ್ರು ಏನು ಕೂಲಿ ಕೆಲಸಕ್ಕೆ ಇರ್ಲಿಕ್ಕೆ ಆಗುದಿಲ್ಲ. ಹೌದು ಸರ್. ಈಗ ಎಲ್ಲರೂ ನೀವು ಎಲ್ಲ ಪಾಠ ಮಾಡುವಾಗ ಹೇಳಿರ್ತೀರಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದಬೇಕು, ಮತ್ತೆ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ಕೂಡ ಮಾಡಬೇಕು, ನೀವು ಲೆಕ್ಚರರ್ಗಳಾಗಬೇಕು ಅಂತ ಹೇಳಿರ್ತೀರಿ. ಆದ್ರೆ ಈಗ ಯಾವ ಭದ್ರತೆನೂ ಇಲ್ಲ ಅಂತ ಆದ್ರೆ, ಯಾವ ಸೇವಾ ಭದ್ರತೆನೂ ಇಲ್ಲ ಅಂತ ಆದ್ರೆ, ಮತ್ತೆ ಕಣ್ಣ ಮುಂದೆ ನಮ್ಮನ್ನು ಇಷ್ಟು ಕೆಳಮಟ್ಟಕ್ಕೆ ಇಳಿಸಿದ್ರೆ ನಮಗೆ ಆತ್ಮಹತ್ಯೆ ಮತ್ತೆ ಬೇರೆ ದಾರಿ ಇಲ್ಲ ಸರ್. ಖಂಡಿತ ಖಂಡಿತ. ಸರ್ಕಾರಕ್ಕೆ ಅರ್ಥ ಆಗ್ಬೇಕು, ಸರ್ಕಾರಕ್ಕೆ ಜೊತೆಗೆ ನಮ್ಮ ಒಟ್ಟು ಸಮಾಜಕ್ಕೆ ಕೂಡ ಅರ್ಥ ಆಗ್ಬೇಕು ಸರ್. ಎಲ್ಲರೂ ಈ ಶಿಕ್ಷಕರ ಬಗ್ಗೆ ಮಾತಾಡಬೇಕು. ಅವರವರ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಮಾತಾಡಿದ್ರೂ ಸಾಕು ಅಲ್ವಾ? ಎಲ್ಲರೂ ಅವರವರ ಊರಿನಲ್ಲಿರುವಂತ MLA MP ಜೊತೆಗೆ ಮಾತಾಡಿದ್ರು ಕನ್ವಿನ್ಸ್ ಮಾಡುವಂಥದ್ದು, ಅರ್ಥ ಮಾಡಿಸುವಂಥದ್ದು. ಹೌದು. ಎಲ್ಲರೂ ನಮ್ಮ ಪರವಾಗಿ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿದ್ರೆ ಖಂಡಿತವಾಗಿ ಕೂಡ ಸರ್ಕಾರ ಇದರ ಬಗ್ಗೆ ಚಿಂತನೆ ಮಾಡಿ ಅವರ ಏನು ನಿರ್ಣಯವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂತ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮನಮೋಹನ್ ಸರ್. ಥ್ಯಾಂಕ್ ಯು. ಭಾರಿ ದೊಡ್ಡ ಸಂಖ್ಯೆಯಲ್ಲಿ, ಹಾಗಿದ್ರೆ ಸಂಕ್ರಾಂತಿಯ ಸಿಹಿ ಸುದ್ದಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಉಪನ್ಯಾಸಕರುಗಳನ್ನು, ಅತಿಥಿ ಉಪನ್ಯಾಸಕರುಗಳನ್ನು ಮನೆ ಕಳಿಸುತ್ತೆ. ಹೌದು. ನಾವು ಇದನ್ನೇ ಸಿಹಿ ಸುದ್ದಿ ಅಂತ ಡಂಗುರ ಸಾರಿಸಿಕೊಂಡು ಬಂದರೆ ಏನು ಕಥೆಯೋ. ಸೊ ಈಗ ಒಂದು ಸರ್ಕಾರಕ್ಕೆ ಕೂಡ ಒಂದು ಉತ್ತರದಾಯಿತ್ವ ಅಂತ, ಒಂದು ಅಕೌಂಟಬಿಲಿಟಿ ಅಂತ ನಾವು ಹೇಳ್ತೇವೆ, ಬೇಕಲ್ಲ ಸರ್? ಇಷ್ಟು ವರ್ಷ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಿದಂಥ ಶಿಕ್ಷಕರು, ನಾವು ಸರ್ಕಾರಿ ಶಾಲೆಯನ್ನು ಉನ್ನತೀಕರಣ ಮಾಡುವಂಥದ್ದು, ಸರ್ಕಾರಿ ಕಾಲೇಜುಗಳನ್ನು ಉನ್ನತೀಕರಣ ಮಾಡುವಂಥದ್ದು, ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಫೆಸಿಲಿಟೀಸ್ ಕೊಡ್ತಾರೆ, ಲ್ಯಾಪ್ಟಾಪ್ ಕೊಟ್ಟರು, ಟ್ಯಾಬ್ ಕೊಟ್ಟರು, ಎಲ್ಲ ಕೊಡ್ತಾರೆ. ಆದರೆ ಯಾರಿಗೆ ಏನು ಕೊಡ್ಬೇಕು ಅದನ್ನು ಕೊಡ್ತಾ ಇಲ್ಲ. ಅದೆಲ್ಲ ಏನು ಕೊಡ್ಬೇಕಾದ್ರೆ ಕೊಡೋದಿಲ್ಲ, ಅದು ಕೊಡೋದಿಲ್ಲ. ಮಕ್ಕಳಿಗೆ ಕೊಡ್ತಾರೆ, ಫೀಸ್ ಕನ್ಸೆಷನ್ ಇದೆ, ಎಲ್ಲ ಇದೆ ಸರ್ಕಾರದಿಂದ. ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಇದೆ, ಅದ್ರ ಬಗ್ಗೆ ನಾವು ಖುಷಿಯಲ್ಲಿದ್ದೇವೆ. ಆದರೆ ಆ ಉಪನ್ಯಾಸಕ ವರ್ಗದವ್ರ ಕಡೆ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಅಂತ ನಾವು ಹೇಳೋದು. ನಮಗೇನು ಅಷ್ಟು ಲಕ್ಷ ಕೊಡಿ ಅಂತ ಕೇಳ್ತಾ ಇಲ್ಲ, ಒಂದು ಜೀವನ ನಡೆಸಲಿಕ್ಕೆ ಬೇಕಾದಂತ ಒಂದು ಫ್ರೆಂಡ್ಲಿ ಆಗಿರ್ಬೇಕು ಸರ್ಕಾರ, ಟೀಚರ್ಸ್ ಫ್ರೆಂಡ್ಲಿ ಆಗಿರ್ಬೇಕು. ಹೌದು. ಕೇವಲ ವಿದ್ಯಾರ್ಥಿಗಳಿಗೆ ಏನು ಸೌಲಭ್ಯಗಳನ್ನು ಕೊಟ್ಟು ಶಾಲೆಗೆ ಬನ್ನಿ, ಕಾಲೇಜಿಗೆ ಬನ್ನಿ ಅಂತ ಹೇಳುವಂಥದ್ದು ಸರಿ ಇರಲಿ. ಒಂದಷ್ಟು ವರ್ಷಗಳು ನಾವು ವಿದ್ಯೆಯಿಂದ ವಂಚಿತರಾಗಿದ್ದೆವು. ಹೌದು. ಎಷ್ಟೋ ಮಂದಿಯ ನೀವೀಗ ಗ್ರಾಮೀಣ ಭಾಗದಲ್ಲಿ ಪಾಠ ಮಾಡುವಾಗ ನೋಡ್ತೀರಿ, ಎದುರು ಸಾಲಿನಲ್ಲಿ ಕುಳಿತಿರುವ ವಿದ್ಯಾರ್ಥಿ, ಆತನ ಮನೆಯಿಂದ ಮೊದಲ ಬಾರಿಗೆ ಕಾಲೇಜಿಗೆ ಬಂದ ಹುಡುಗಾಗಿರ್ತಾನೆ. ಹೌದು. ಆತನ ತಂದೆ ಶಾಲೆ ಕಾಲೇಜಿಗೆ ಹೋಗಿರುವುದಿಲ್ಲ, ಆತನ ಅಜ್ಜ ಹೋಗಿರುವುದಿಲ್ಲ. ಖಂಡಿತ ನೀವು ಈ ರೀತಿಯ ಉಚಿತ ಅಥವಾ ಸೌಲಭ್ಯಗಳು ಎಲ್ಲ ಕೊಟ್ಟು ಕರೆಸಿಕೊಳ್ಳಿ, ಖಂಡಿತ ಕರೆಸಿಕೊಳ್ಳಿ. ಆದರೆ ಶಿಕ್ಷಕರು ಅಲ್ಲಿ ಪಾಠ ಮಾಡ್ಲಿಕ್ಕೆ ಶಿಕ್ಷಕರು ಬೇಕಲ್ಲ, ಒಳ್ಳೆ ಮೂಲಭೂತ ವಿಷಯ ಅದು ಶಿಕ್ಷಕರ ಅಗತ್ಯತೆ. ಈಗ ಯಾವುದೇ ಆನ್ಲೈನಲ್ಲಿ ಏನೇ ಶಿಕ್ಷಣ ಬರಲಿ, ಎಲ್ಲ ಯಾವುದೇ ತಂತ್ರಜ್ಞಾನ ಬರಲಿ, ಅಲ್ಲಿ ಏನು ರೆಡಿಮೇಡ್ ಇನ್ಫಾರ್ಮೇಶನ್ ಇರಲಿ, ಅಲ್ಲಿ ಗುರು ಇದ್ರೆ ಮಾತ್ರ, ಒಂದು ಗುರಿ ಮತ್ತು ಗುರು ಎರಡು ಬೇಕು ಅಂತ ಹೇಳ್ತಾರೆ. ಖಂಡಿತ ಖಂಡಿತ. ಈಗ ಅವ್ರ ಗುರಿ ಅನ್ನೋದು ಅದೊಂದು ಸೀಮಿತ, ಒಂದು ಸೀಮಿತ. ಈಗ ನಾವು ಕಳೆದ 2 ಬಾರಿಯ ಲಾಕ್ಡೌನ್ಗಳು ಬದಲಿ ನೋಡಿದೇವಲ್ವಾ, ಬದಲಿ ವ್ಯವಸ್ಥೆ ಇವರು ಇಲ್ಲದೆ ಇದ್ದ ಸಂದರ್ಭದಲ್ಲಿ ಮಾತ್ರ. ಅದೇ ಕನ್ಫರ್ಮ್ ಅಲ್ಲ, ಅದೇ ಫೈನಲ್ ಅಲ್ಲ. ಇದು ಅದ್ರ ಬದಲಿ ನಾವು ಬರುವವರೆಗೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ. ತಂತ್ರಜ್ಞಾನ ಬಂದಿದೆ ಅಂತ ಹೇಳಿ ಎಲ್ಲ ತಂತ್ರಜ್ಞಾನದಲ್ಲಿ ನಡೆಯುವುದಿಲ್ಲ. ಊಟ ನಾವು ತಂತ್ರಜ್ಞಾನದಲ್ಲಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಯಾವುದು ಎಲ್ಲಿಂದ ಹೋಗ್ಬೇಕು ಅಲ್ಲಿಂದ ದುಡಿದ್ರೆ ಮಾತ್ರ ಸರ್ ಊಟ ಮಾಡಬಹುದು. ಅದು ಆನ್ಲೈನ್ ಅಲ್ಲಿ ಯಾವುದು ದುಡಿಲಿಕ್ಕೂ ಆಗುದಿಲ್ಲ. ಆಮೇಲೆ ಭತ್ತವನ್ನು ಅಕ್ಕಿನೂ ಯಾವುದು ಸಿಗುವುದಿಲ್ಲ. ಅದೇ ತರ ಆಗಿದೆ ಪರಿಸ್ಥಿತಿ.
ಸೊ ಆನ್ಲೈನ್ ಬಗ್ಗೆ ಡಿಜಿಟಲ್ ಎಲ್ಲ ಓಕೆ, NEP ಹೊಸ ಶಿಕ್ಷಣ ಪದ್ಧತಿ ವಿದ್ಯಾರ್ಥಿಗೆ ಒಳ್ಳೇದಾಗಬೇಕು, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸನ್ನು ಜಾಸ್ತಿ ಮಾಡಬೇಕು, ಎಲ್ಲ ಉದ್ದೇಶ ಚೆನ್ನಾಗಿದೆ. ಆ ಉದ್ದೇಶ ಈಡೇರಿಸಬೇಕಿದ್ರೆ ಮೇಯ್ನ್ ಬೇಕಾದದ್ದು ಲೆಕ್ಚರರ್ಸ್. ಸೊ ಅವರಿಗೆ ಅವರ ಹೊಟ್ಟೆ ತುಂಬಿಸಿ ಫಸ್ಟ್. ಅವರ ಹೊಟ್ಟೆ ತುಂಬಿದರೆ ಆ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ಅವರು ಒಳ್ಳೆಯ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ, ಅವರ ಕೈಯಿಂದ ಆಗುವಂಥ ಸಹಾಯ ಮಾಡ್ತಾರೆ. ಅದೇ ಅಲ್ಲಿ ಬೇಸಿಕ್ ನೀಡ್ಸೇ ಫುಲ್ಫಿಲ್ ಆಗೋದಿದ್ರೆ, ನಾವೇನು ಲಕ್ಸುರಿ ಲೈಫ್ ಕೇಳ್ತಾ ಇಲ್ಲ, ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡಿ ಅಂತ. ತೀರಾ ಮೂಲಭೂತವಾದಂತ ಯಾಕಂದ್ರೆ ಸೌಲಭ್ಯ. ಈಗ ಒಬ್ಬ ಒಂದು ಈಗ ಭದ್ರತೆ ಅನ್ನೋದು, ಈಗ ನಾವು ಎಲ್ಲ ಖಾಸಗಿ ವಲಯದಲ್ಲೂ ಅಷ್ಟೇ, ಎಲ್ಲೇ ಆದರೂ ಮೊದಲು ಅಲ್ಲಿ ಅವನು ಉದ್ಯೋಗಕ್ಕೆ ಸೇರುವಾಗ ಅವನೇ ಕೇಳಿಕೊಳ್ತಾನೆ, ಏನು ಪರ್ಮನೆಂಟ್ ಮಾಡಿಕೊಳ್ತೀರಾ, 3 ವರ್ಷ ಪ್ರಮೋಷನ್ ಇದೆಯಾ ಅಂತ ಕೇಳಿಕೊಳ್ತಾನೆ. ಅದು ಯಾವುದು ಇಲ್ಲ ಅಂತ ಆದರೆ ಒಬ್ಬ ಶಿಕ್ಷಕ ಯಾವ ರೀತಿಯಾಗಿ ನೆಮ್ಮದಿಯಾಗಿ ಪಾಠ ಮಾಡಬಹುದು? ಪಾಪ ಮಕ್ಕಳೆದುರು ನಿಂತು ಆ ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ಬೋಧನೆ ಮಾಡ್ಬೇಕಲ್ಲ ಸರ್. ಈಗ ಮೇಷ್ಟ್ರು ಅಂತ ಹೇಳಿದ್ರೆ ನೀವು ಅದನ್ನೆಲ್ಲ ಮಾಡೋದು ಮಕ್ಕಳಿಗೆ. ಕಷ್ಟದ ಬಂದ, ನೋವಿನಿಂದ ಬಂದ, ಸಂಕಷ್ಟದಿಂದ ಬಂದ, ಮತ್ತು ತೀರಾ ಅನಾಥ ಪ್ರಜ್ಞೆಯಿಂದ ಬಂದಂತ ಮಕ್ಕಳಿಗೆಲ್ಲ ನೀವೊಂದು ಜೀವನೋತ್ಸವವನ್ನು ಕಲಿಸಿಕೊಡೋದಲ್ವಾ? ಸರ್ಕಾರವು NEPಗೆ ಅಂತೇಳಿ ಸಾವಿರಾರು ಕೋಟಿಯಷ್ಟು LMS ಸಿಸ್ಟಮ್, ಡಿಜಿಟಲ್ ಟ್ಯಾಬ್ ಅಂತೇಳಿ ಇಷ್ಟು ಖರ್ಚು ಮಾಡ್ತದೆ. ಅದರಲ್ಲಿ ಒಂದು 200-250 ಕೋಟಿಯಷ್ಟು ಒಂದು ಅತಿ ಉಪನ್ಯಾಸಕರಿಗೆ ಇಟ್ಟರೆ ಈ ಎಲ್ಲ ಸಮಸ್ಯೆಗಳನ್ನೆಲ್ಲ ನಿವಾರಿಸಬಹುದು. ಅದೇ ಒಂದು ಪ್ರಶ್ನೆ. ಅದೊಂದು ಮಾಡಿದ್ರೆ ಗ್ಯಾರಂಟಿ ನಮಗೆ ಒಂದು ಸಾಕು, ಮೂಲಭೂತ ನಮಗೆ ಸ್ಯಾಲರಿ ಎಷ್ಟು ಬೇಕು ಅಷ್ಟಿದ್ರೆ ನಾವು ಜೀವನ ನಡೆಸ್ತೇವೆ. ಮತ್ತೊಂದು ಭದ್ರತೆ. ಹೌದು, ಭದ್ರತೆ ಅಷ್ಟೇ. ನಿಮ್ಮನ್ನು ರಿಟೈರ್ಡ್ ಆಗೋ ತನಕ ನಿಮ್ಮನ್ನು ಟೀಚರ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಈಗ ನಾವು ಅದೇ ಹೇಳುದು, ದೆಹಲಿಯಲ್ಲಿ ಆಗ್ತದೆ, ಹರಿಯಾಣದ ರಾಜ್ಯಕ್ಕೆ ಆಗ್ತದೆ, ಸೇವಾ ಭದ್ರತೆ ಕೊಡ್ಲಿಕ್ಕೆ ಆಗ್ತದೆ, ವೆಸ್ಟ್ ಬೆಂಗಾಲ್ ಆಗುತ್ತೆ, ಕರ್ನಾಟಕ ಯಾಕೆ ಆಗುದಿಲ್ಲ? ಅದು NEP ಇಂಪ್ಲಿಮೆಂಟ್ ಮಾಡಿದ ಫಸ್ಟ್ ಸ್ಟೇಟ್ ನಮ್ದು ಕರ್ನಾಟಕ. ಇದರಲ್ಲಿ ಹೆಗ್ಗಳಿಕೆ ಬೇಕು. ಅದೇ ತರ ಕೇರಳದಲ್ಲೂ ಭದ್ರತೆ ಇದೆ, ಅಲ್ಲೆಲ್ಲ ಆಗ್ತದೆ, ನಮ್ಮ ರಾಜ್ಯಕ್ಕೆ ಯಾಕೆ ಆಗುದಿಲ್ಲ ಅಂತ ನಾವು ಕೇಳುದು. ಜನ ಕೇಳಿಕೊಳ್ಳ ಮನಸ್ಸಿದ್ರೆ ಎಲ್ಲರೂ ಎಲ್ಲ ಆಗ್ತದೆ, ಕೇಳ್ಕೊಳ್ಬೇಕು. ಇದು ಮೇನ್ ಏನಂದ್ರೆ ಅತಿಥಿ ಮೇಷ್ಟ್ಗಳಿಗೆ, ಗೆಸ್ಟ್ ಲೆಕ್ಚರ್ಗಳಿಗೆ ಅವರಿಗೆ ಸೇವಾ ಭದ್ರತೆಯನ್ನು ಕೇರಳ ಕೊಡುತ್ತೆ, ವೆಸ್ಟ್ ಬೆಂಗಾಲ್ ಕೊಡುತ್ತೆ, ದೆಹಲಿ ಕೊಡುತ್ತೆ, ಹರಿಯಾಣ ಕೊಡುತ್ತೆ, ಕೇರಳದಲ್ಲೂ ಇದೆ. ಯಾಕೆ ಕರ್ನಾಟಕದವರಿಗೆ ಆಗೋದಿಲ್ಲ? ಇದನ್ನು ಚಿಂತನೆ ಮಾಡಬೇಕು. ನಮ್ಮ ಜನಪ್ರತಿನಿಧಿ ಜೊತೆಗೆ ಎಲ್ಲರೂ ಪ್ರಶ್ನೆ ಮಾಡಬೇಕು. ನೋಡಿ, ಅವ್ರು ಬೀದಿಯಲ್ಲಿದ್ದಾರೆ, 1.5 ತಿಂಗಳಿಂದ ಬೀದಿಯಲ್ಲಿದ್ದಾರೆ ಅವರು. ಅವರ ಈ ಒಂದು ಕಷ್ಟದ ಬಗ್ಗೆ, ಅವರ ಕಷ್ಟದ ಬಗ್ಗೆ ನೀವು ಇಲ್ಲಿ ಕಂಡುಕೊಳ್ಳುವಂತ ಮಹತ್ವ ವಿಷಯ ಅಂತ ಹೇಳಿದ್ರೆ, ಅಲ್ಲಿ 12,000 ಕ್ಲರಿಕಲ್ ಪೋಸ್ಟ್ ಮತ್ತೆ ಬೇರೆ ಬೇರೆ ಪೋಸ್ಟ್ಗಳಿವೆ ಶಿಕ್ಷಣ ಇಲಾಖೆಯಲ್ಲಿ. ಅಲ್ಲಿ ಆ ಪೋಸ್ಟಿಂಗ್ ಅಲ್ಲಿ ಮಾಡಬಹುದಲ್ವಾ? ನಾವು ಅದಕ್ಕೂ ಕೂಡ ಎಲಿಜಿಬಲ್ ಆಗಿರುವಾಗ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವಂತ ಹಲವಾರು ಮಾರ್ಗೋಪಾಯಗಳು ಇವೆ. ನಾವು ಹೇಳುದು, ಅವ್ರು ಹೇಳ್ತಾರೆ ಏನು UGC ಕ್ವಾಲಿಫಿಕೇಶನ್ಸ್ ಬೇಕು ಅಂತ. ಇಲ್ಲ, ಪರವಾಗಿಲ್ಲ, 5 ವರ್ಷ 10 ವರ್ಷ ಸರ್ವಿಸ್ ಮಾಡಿದಾರೆ ಅವ್ನು ಬೀದಿಗೆ ತಳ್ಳುವ ಬದಲು ಇದೇ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಪೋಸ್ಟ್ ಖಾಲಿ ಇದೆ. ಶಿಕ್ಷಣ ಇಲಾಖೆಯಲ್ಲೇ ಅದಕ್ಕೆ ಕೊಡ್ಬೋದಲ್ವಾ ಇವರು? ಮನಸ್ಸು ಇದ್ರೆ ಮಾರ್ಗ ಇದೆ, ಮನಸ್ಸಿದ್ರೆ ಮಾರ್ಗ ಇದೆ. ನಿಸಾರ್ ಅಹಮದ್ ಅವರು ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್. ಎಲ್ಲಿಂದ ಸರ್ ತಾವು ಮಾತಾಡ್ತಾ ಇದ್ದೀರಿ? ಸರ್, ನಾನು ಮಂಜೇಶ್ವರ ಉಪ್ಪಳದಿಂದ ಮಾತಾಡ್ತಾ ಇದ್ದೀನಿ. ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕಾರ್ ಸ್ಟ್ರೀಟ್ ನ ವಿದ್ಯಾರ್ಥಿ, ಫೈನಲ್ ಇಯರ್ BBA ವಿದ್ಯಾರ್ಥಿ ಸರ್. ಎಸ್ ಸರ್. ಸರ್, ನನ್ನ ಪ್ರಶ್ನೆ ಏನಂದ್ರೆ ಸರ್, ಇವಾಗ ನೋಡಿ ಸ್ಟ್ರೈಕ್ ನಡೀತಾ ಇದೆ, ತುಂಬಾ ದಿನ ಆಯ್ತು ಸ್ಟ್ರೈಕ್ ನಡೀತಾ ಇದೆ. ಸೊ ಅದಾದ್ಮೇಲೆ ಮೊನ್ನೆ ಗವರ್ಮೆಂಟ್ ಕಡೆಯಿಂದ ವೇತನ ಹೆಚ್ಚು ಮಾಡುದಂತ ಒಂದು ನ್ಯೂಸ್ ಬಂದಿತ್ತು. ಸೊ ಅದಾದ್ಮೇಲೆ ಇನ್ನೊಂದು ನಮ್ಗೆ ಗೊತ್ತಾಯ್ತು ಏನಂದ್ರೆ, ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ 50% ಗೆಸ್ಟ್ ಫ್ಯಾಕಲ್ಟಿ ಅವರು ತಮ್ಮ ಕೆಲಸವನ್ನು ಕಳ್ಕೊಳ್ತಾರಂತೆ. ಸೊ ಬಟ್ ಇವಾಗ ನಮ್ ಪ್ರಶ್ನೆ ಆಸ್ ಎ ಸ್ಟೂಡೆಂಟ್ ಆಗಿ ನಮ್ಮ ಒಂದು ಪ್ರಶ್ನೆ ಏನಂದ್ರೆ, ಇವಾಗ ನಾಳೆ ದಿನ ಇವಾಗ ನೋಡಿ ಕ್ಲಾಸ್ ಸರಿಯಾಗಿ ನಡೀತಾ ಇಲ್ಲ, ಪರ್ಮನೆಂಟ್ ಲೆಕ್ಚರ್ಸ್ ಯಾರ್ಯಾರಿದ್ದಾರೆ ಅವ್ರು ಕ್ಲಾಸ್ ತಗೊಳ್ತಿದ್ದಾರೆ. ಬಟ್ ನಾಳೆ ದಿನ ಸಬ್ಜೆಕ್ಟ್ ಗಳು ಸರಿಯಾಗಿ ಕ್ಲಿಯರ್ ಆಗದೆ, ವಿದ್ಯಾರ್ಥಿಗಳು ಬೈ ಚಾನ್ಸ್ ಆಗಿ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಲಿಕ್ಕೆ ಆಗದೆ ಫೈಲ್ ಆದ್ರೆ ಇದಕ್ಕೆ ಹೊಣೆ ಯಾರು ಸರ್? ಸರ್ಕಾರ ಸರ್. ಸರ್ಕಾರ. ಎಸ್ ಸರ್. ಯಾಕಂದ್ರೆ ಸರ್ ನೋಡಿ, ನಾಳೆ ದಿನ ಸಿಚುವೇಶನ್ ಹೇಗ್ ಬರುತ್ತಂದ್ರೆ, ಇವಾಗ್ಲೇ ನೋಡಿ ಸರ್ಕಾರಕ್ಕೆ ಉತ್ತರದಾಯಿತ್ವ ಇದೆ ಸರ್. ಸರ್ಕಾರಕ್ಕೆ ಉತ್ತರದಾಯಿತ್ವ ಇದೆ. ಸರ್ಕಾರಿ ಶಾಲೆಗೆ ಸೇರಿಸಿಕೊಂಡ ಮಗುವಿಗೆ, ವಿದ್ಯಾರ್ಥಿಗೆ ಒಳ್ಳೆಯ ಪಾಠ ಮತ್ತು ಎಲ್ಲಾ ಪಾಠಗಳನ್ನು ಇನ್ ಟೈಮ್ ಆಗಿ ಕೊಡಬೇಕಾದ ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಸರ್ಕಾರಕ್ಕೆ ಇದೆ. ನಿಸಾರ್ ಅಹಮದ್ ಅವರೇ, ಈಗ ನಾವೇ ಹೇಳ್ತೇವೆ ಸರ್, ಈಗ ನಮ್ಮ ಡಿಮ್ಯಾಂಡ್ಸ್ ಫುಲ್ಫಿಲ್ ಆಗಲಿ. ಖಂಡಿತ ಕೊಡುತ್ತೆ ಸರ್, ಖಂಡಿತ ಕೊಡುತ್ತೆ ಸರ್. ಸರ್ಕಾರದ ಜೊತೆಗೆ ಕೇಳ್ಬೇಕು ಸರ್, ನೀವು ಸರ್ಕಾರದ ಜೊತೆಗೆ ನೀವು ಕೇಳ್ಬೇಕು ಸರ್. ನಮ್ಮ ಮೇಷ್ಟ್ರುಗಳನ್ನ ನಮ್ಮ ತರಗತಿಗೆ ಬರುವ ಹಾಗೆ ಮಾಡಿ, ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಕೇಳಿ ಅಂತ ಕೇಳ್ಬೇಕು ಸರ್.
ನಿಮ್ಮ ಮೇಸ್ಟ್ರಿಗಳ ಕಷ್ಟವನ್ನು ಕೇಳ್ಬೇಕು ಸರ್ ನೀವು. ಎಸ್, ಥ್ಯಾಂಕ್ ಯು. ಈಗ ರಾಜ್ಯಾದ್ಯಂತ ಸುಮಾರು ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಪ್ರತಿಭಟನೆ ಮಾಡಿತ್ತು. ಎಲ್ಲಿ ಇವ್ರು ಬೆಲೆ ಕೊಟ್ರು? ಎಲ್ಲಾ ಕಡೆ, ರಾಜ್ಯದ ಎಲ್ಲಾ ಕಡೆ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ, ನಮ್ಮ ಪರವಾಗಿ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಕ್ಲಾಸ್ ಬೇಕು. ಈಗ ನಮ್ಮ ಬೇಡಿಕೆ ಈಡೇರಿದ್ರೆ ನಾವೇನು ಹೊರ ಕೂತ್ಕೊಳ್ತೇವೆ? ನಾವು ಹೋಗಿ ಕ್ಲಾಸ್ ಮಾಡ್ತೇವೆ. ಅದೀಗ ನಮಗೆ 1 ತಿಂಗಳು ಕೊಟ್ಟರು. ಕಳೆದ ಲಾಕ್ಡೌನ್ ಟೈಮಲ್ಲಿ ನಮಗೆ 1.5 ತಿಂಗಳು ಟೈಮ್ ಕೊಟ್ಟರು. ಆ 1.5 ತಿಂಗಳಲ್ಲಿ 3.5 ತಿಂಗಳ ಕ್ಲಾಸ್ ಅನ್ನು ಮುಗಿಸಿದ್ದೇವೆ ನಾವು. ಅದು 1.5 ತಿಂಗಳ ಸಂಬಳ ತಗೊಂಡು 3.5 ತಿಂಗಳನ್ನ ಕ್ಲಾಸ್ ಮಾಡಿದ್ದೇವೆ ನಾವು. ನಮ್ಗೆ ಏನು ಹೆಚ್ಚುವರಿ ಕೊಡ್ಲಿಲ್ಲ, ಮಾಡಿದ್ದೇವೆ. ನಮ್ಗೆ ಆಗ್ತದೆ. ಈಗಲೂ ನಾವು ಹೋದ್ರೆ ಒಂದು ತಿಂಗಳಲ್ಲಿ ನಮಗೆ ಪೋರ್ಷನ್ ಮುಗಿಸ್ಲಿಕ್ಕೆ ಆಗ್ತದೆ. ನಾವು ಇಲ್ಲಿವರೆಗೆ ವಿದ್ಯಾರ್ಥಿಗಳು ಮೋಸ ಅಂತ ಮಾಡಲಿಲ್ಲ. ಸಂಘಟನೆಗಳು ಕೂಡ ನಿಮ್ಮ ಪರವಾಗಿ ಮಾತಾಡಿತ್ತು. ಆದ್ರೆ ಸರ್ಕಾರಕ್ಕೆ ಅದು ಅರ್ಥ ಆಗಲಿಲ್ಲ. ಅದೇ ಹೇಳುದು. ಏನಂದ್ರೆ ನಾವು ಎಲ್ಲಿವರೆಗೆ ಅಂದ್ರೆ ನಾವು ಜನಪ್ರತಿನಿಧಿಗಳ ಕೈಕಾಲು ಹಿಡ್ದಾಯ್ತು, ಅವರಿಗೆ ಮನವಿ ಕೊಟ್ಟಾಯ್ತು, ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಾಯ್ತು. ಈಗ ನಾವೊಂದು ಕಳೆದ 2 ವಾರದ ಹಿಂದೆ ನಾವೇನ್ ಮಾಡಿದ್ವಿ, ದೇವರ ಮೊರೆ ಅಂತ ಹೋಗಿದ್ದೇವೆ. ಎಲ್ಲ ದೇವಸ್ಥಾನ, ಆಮೇಲೆ ಕೊರಗಜ್ಜನ ಕ್ಷೇತ್ರ, ಉಳ್ಳಾಲ ದರ್ಗಾ ಇರ್ಬೋದು, ಬಸದಿ ಇರ್ಬೋದು, ಚಾಪೆಲ್ ಇರ್ಬೋದು, ಎಲ್ಲ ಕಡೆ ಹೋಗಿ ಪ್ರೇ ಮಾಡಿದ್ದೇವೆ. ಅಟ್ಲೀಸ್ಟ್ ದೇವರಾದ್ರೂ ಬುದ್ಧಿ ಕೊಡ್ಲಿ, ಸರ್ಕಾರಕ್ಕೆ ದೇವರಾದ್ರೂ ಬುದ್ಧಿ ಕೊಡ್ಲಿ ಅಂತ ಕೇಳಿ, ಬೇರೆ ಆಪ್ಷನ್ ಇಲ್ಲ ಅಂತ. ಎಲ್ಲ ಜನಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿದವರು. ಈಗ ನಾವು ಅದೇ ಹೇಳುದು, ಈಗ ಏನು ಎಷ್ಟು ಒಂದು 7,000ದಷ್ಟು ಜನರಿಗೆ ಸಮಸ್ಯೆ ಆಗ್ತದೆ. ಆಗ ಆ 7,000 ಜನರಷ್ಟು ಶಿಕ್ಷಕರು, ನಾಳೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಆಗ್ತದೆ. ವೋಟರ್ಸ್ ಅವ್ರು ಬೇಕಾ ಬೇಡ ಇವರು ಡಿಸೈಡ್ ಮಾಡಲಿ. ಪದವೀಧರ ಕ್ಷೇತ್ರಕ್ಕೆ ವೋಟ್ ಆಗ್ತದೆ, ಅದರಲ್ಲೂ ನಾವು ವೋಟ್ ಹಾಕ್ತೇವೆ. ಅವರು ಬೇಕಾ ಬೇಡ ಡಿಸೈಡ್ ಮಾಡ್ಬೇಕು. ಇದು ಖಾಲಿ ಒಂದು ಜಿಲ್ಲೆ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ. ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾದ ಸದಸ್ಯರುಗಳಿದಾರಲ್ಲ, ಮತ್ತೆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರೋ ಸದಸ್ಯರುಗಳು, ಇವರು ಗಟ್ಟಿ ಧ್ವನಿಯಿಂದ ಮಾತಾಡ್ಬೇಕಿತ್ತು. ಇದಾರೆ, ಜೊತೆಯಲ್ಲಿ ಇದಾರೆ, ಹೇಳ್ತಾರೆ. ಆದ್ರೆ ಏನಂದ್ರೆ ಶಿಕ್ಷಣ ಸಚಿವರನ್ನು ಹಿಡಿದಿಟ್ಕೋಬೇಕು ಅಂತ ನಾವು ಹೇಳುತ್ತೆ ಹೇಳ್ಬೇಕು. ಈಗ ನನ್ಗೆ ವೋಟ್ ಹಾಕಿದ ನನ್ನ ಮತದಾರರು, ಅವ್ರ ಪದವೀಧರರು ಮತ್ತು ಶಿಕ್ಷಕರು, ಅವ್ರು ನನ್ನ ಕ್ಷೇತ್ರಕ್ಕೆ ಹೋದ್ರೆ ಬಿಡೋದಿಲ್ಲ ಅಂತ ಸರ್ಕಾರದ ಮುಂದೆ ಗಟ್ಟಿದರಲ್ಲಿ ಮಾತಾಡ್ಬೇಕಲ್ಲ. ಎಸ್, ಖಂಡಿತ. ನೀವು ನಾನು ಮುಗಿಸ್ತಾ ಇದ್ದೇನೆ. ಇದು ಸರ್ ಹೇಳಿ ಸರ್. ಎಂ ಚಂದ್ರ ಸರ್, ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡಗೆ 600 ಗೆಸ್ಟ್ ಲೆಕ್ಚರ್, ಅಂದ್ರೆ 1,200 ಗೆಸ್ಟ್ ಲೆಕ್ಚರ್ಗಳಿದ್ದಾರೆ. ಅದನ್ನು ಡಿಪೆಂಡ್ ಆಗಿ ಒಂದು 5-6 ಫ್ಯಾಮಿಲಿಗಳು ಡಿಪೆಂಡ್ ಆಗಿದ್ರೆ ಒಂದು 30,000-40,000 ವೋಟರ್ಸ್ ಕೂಡ ಇನ್ನು ಬರುವ ದಿನಗಳಲ್ಲಿ MLA ಎಲೆಕ್ಷನ್ 2023ಕ್ಕೆ ನಡೆಯಲಿಕ್ಕೆ ಉಂಟು. ಈಗ ನಮ್ಮ ಒಂದು ಪರಿಸ್ಥಿತಿ ಈ ರೀತಿಯ ಒಂದು ಶೋಚನೆ ಮಾಡಿದ್ರೆ ಇನ್ನು ನಾವು ಬೇರೆ ರೀತಿಯಲ್ಲಿ ನಾವು ಅವರಿಗೆ ಒಂದು ಉತ್ತರ ಕೊಡಬೇಕಾಗುತ್ತೆ. ಕೊನೆಯದಾಗಿ ನಮ್ಮ ಬೇಡಿಕೆ ಎಷ್ಟೇ, ಪ್ರಜಾಪ್ರಭುತ್ವ ಮಾದರಿ ಅದೇ ಸರ್, ಪ್ರಜಾಪ್ರಭುತ್ವ ಮಾದರಿನೇ ಅದು. ಎಸ್, ಖಂಡಿತ. ಅತಿಥಿ ಉಪನ್ಯಾಸಕರುಗಳ ಸಿಹಿ ಸುದ್ದಿ ಅಂತ ಜಾಹೀರಾತಿನಲ್ಲಿ ಕೊಟ್ಟ ಸಿಹಿ ಸುದ್ದಿ ಅದು ಕೇವಲ ಜಾಹೀರಾತಿಗೆ ಮಾತ್ರ ಸೀಮಿತ ಅನ್ನೋದು ಶಿಕ್ಷಕರು ಹೇಳ್ತಾ ಇದ್ದಾರೆ. ಮಾತಾಡಿದ ಒಂದಷ್ಟು ಶಿಕ್ಷಕರು ಕೂಡ ಹೇಳಿದ್ರು. ವಾಸ್ತವ ಕಥೆನೇ ಬೇರೆ ಇದೆ. 7ರಿಂದ 10,000 ಅಂದ್ರೆ 14,500 ಇರುವ ಅತಿಥಿ ಉಪನ್ಯಾಸಕರುಗಳ ಪೈಕಿ 7,500ರಿಂದ 10,000ದಷ್ಟು ಉಪನ್ಯಾಸಕರುಗಳು ಉದ್ಯೋಗ ಕಳ್ಕೊಳ್ಳುವಂತ ಸ್ಥಿತಿ, ಬೀದಿಗೆ ಬೀಳುವಂತ ಸ್ಥಿತಿಯಲ್ಲಿ ಇದ್ದಾರೆ. ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಕೇಳಿದ್ದು ಸೇವಾ ಭದ್ರತೆ, ನಮಗೆ ನಿವೃತ್ತಿಯ ತನಕ ಉದ್ಯೋಗ ಕೊಡಿ ಅಂತ ಕೇಳಿದ್ದು, ಅದನ್ನು ಕಲ್ಪಿಸಿ. ಬೇರೆ ರಾಜ್ಯದಲ್ಲಿದೆ, ಪಕ್ಕದ ಕೇರಳ, ದೆಹಲಿ, ವೆಸ್ಟ್ ಬೆಂಗಾಲ್, ಹರಿಯಾಣದಲ್ಲೆಲ್ಲ ಇದೆ, ಅದನ್ನು ಆ ಥರ ಮಾಡಿ ಅಂತ ನಾವು ಕೇಳಿದೆವು. ಎಸ್, ಸರ್ಕಾರಕ್ಕೆ ಇನ್ನಾದರೂ ಅರ್ಥ ಆಗಲಿ. ಶಿಕ್ಷಕರು ಈಗ ಕೂಡ ಹೊರಗೆ ನಿಂತಿದ್ದಾರೆ, ತರಗತಿ ಹೊರಗೆ ನಿಂತಿದ್ದಾರೆ. ವಿದ್ಯಾರ್ಥಿ ನಮಗೆ ಪಾಠ ಮಾಡಬೇಕು ಅಂತ ಹೇಳ್ತಾರಲ್ಲ. ಎಸ್, ಪೋಷಕರೇ ನೀವು ಕೂಡ ಮಾತಾಡಿ ನಿಮ್ಮ ಜನಪ್ರತಿನಿಧಿಗಳ ಜೊತೆಗೆ, ವಿದ್ಯಾರ್ಥಿಗಳೇ ನೀವು ಕೂಡ ಮಾತಾಡಿ ನಿಮ್ಮ ಜನಪ್ರತಿನಿಧಿಗಳ ಜೊತೆಗೆ, ಅಂದರೆ ನಮ್ಮದೇ ಜನಪ್ರತಿನಿಧಿಗಳ ಜೊತೆಗೆ. ಸರ್ಕಾರಕ್ಕೆ ಈ ಶಿಕ್ಷಕರುಗಳ ನ್ಯಾಯವಾದ 10 ವರ್ಷ, 15 ವರ್ಷ, 20 ವರ್ಷ ದುಡಿದಿದ್ದಾರೆ. ಎಷ್ಟೋ ಮಂದಿ ಇನ್ನೂ ಕೂಡ ಅವರಿಗೆ ಭದ್ರತೆಯೂ ಇಲ್ಲ, ಇನ್ನೂ ಕೂಡ ಒಂದು ಒಟ್ಟು ಮಾನಸಿಕ ನೆಮ್ಮದಿ ಇಲ್ಲದಂಥ ಒಂದು ವಾತಾವರಣದಲ್ಲಿ ಕೆಲಸ ಮಾಡ್ತಾರೆ. ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಕೊಡಿ. ಎಸ್, ನಾನು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಎಸ್ 30 ಸೆಕೆಂಡ್. ಈ ಮೂಲಕ, ಮಾಧ್ಯಮದ ಮೂಲಕ ಒಂದು ಕಳಕಳಿಯ ವಿನಂತಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ, ನಮ್ಮ ಲೋಕಸಭಾ ಸದಸ್ಯರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಮೂಲಕ ನಮ್ಮ ಬಸವರಾಜ ಬೊಮ್ಮಾಯಿ CM ಸಾಹೇಬ್ರು ಆದಷ್ಟು ಬೇಗ ತುರ್ತು ಪರಿಸ್ಥಿತಿ ಅಂತ ಹೇಳ್ಕೊಂಡು ಮಧ್ಯ ಪ್ರವೇಶಿಸಬೇಕು. ಇಲ್ಲ ಇದ್ರೆ ನಮ್ಮ ಸಮಸ್ಯೆಯಾಗಿಯೇ ಉದ್ಭವಿಸಬಹುದು. ಆದ ಕಾರಣ ಆದಷ್ಟು ಬೇಗ ಸೇವಾ ಭದ್ರತೆ ಕೊಡ್ಲಿ ಅಂತ ಎಲ್ಲ MLAಗಳು ಮಧ್ಯ ಪ್ರವೇಶ ಮಾಡ್ಲಿ. ಎಸ್, ಥ್ಯಾಂಕ್ ಯು ಸರ್. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಹೇಮಚಂದ್ರ ಅವರಿಗೆ ಪ್ರೀತಿಯ ಧನ್ಯವಾದಗಳು ಸರ್. ಎಸ್, ಅದೇ ರೀತಿಯಾಗಿ ಧೀರಜ್ ಕುಮಾರ್, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್. ಜಿಲ್ಲಾ ಅಧ್ಯಕ್ಷರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅತಿಥಿ ಉಪನ್ಯಾಸಕರುಗಳ ಹಿತರಕ್ಷಣಾ ಸಮಿತಿ ಧೀರಜ್ ಕುಮಾರ್ ಅವರು. ಹೇಮಚಂದ್ರ ಅವರು ಜಿಲ್ಲಾ ಉಪಾಧ್ಯಕ್ಷರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸಕರುಗಳ ಹಿತರಕ್ಷಣಾ ಸಮಿತಿ. ಜೊತೆಗೆ ಅನೇಕ ಮಂದಿ ಶಿಕ್ಷಕರು ನಮ್ಮ ಜೊತೆಗೆ ಮಾತಾಡಿದರು. ಅವರಿಗೆ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.